ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಎಸ್, ಈ ದಿವಸ ನಾವು ಮಾತಾಡ್ತಾ ಇರುವಂಥದ್ದು ನಿಮಗೆ ಸ್ವಲ್ಪ ಆಶ್ಚರ್ಯ ಮತ್ತು ಅಚ್ಚರಿ ಅನಿಸಬಹುದು. ಸಾಮಾನ್ಯವಾಗಿ ನಾವು ಸ್ವಲ್ಪ ಹಿಂಜರಿಕೆ ತೋರ್ತಾ ಇರುವಂಥ ವಿಚಾರ ಅಂದರೆ ನಮ್ಮ ಊರಿನ ಸ್ಮಶಾನಗಳ ಬಗ್ಗೆ ಮಾತನಾಡುವುದು ಅಂತ ಹೇಳಿದ್ರೆ ಎಲ್ಲ ಒಂದು ಸ್ವಲ್ಪ ಆತಂಕ, ಭಯ, ಹಿಂಜರಿಕೆ. ಅಂಥದರಲ್ಲಿ ಇವತ್ತಿನ ಸನ್ನಿವೇಶಕ್ಕೆ, ಇವತ್ತಿನ ಕಾಲಕ್ಕೆ ತಕ್ಕಂತೆ ತುಂಬ ಸುಧಾರಿತವಾದಂಥ ಆಧುನಿಕ ಮಾದರಿಯ ಸ್ಮಶಾನಗಳು ನಮ್ಮ ಊರಿನಲ್ಲಿ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದು ಅಭಿಯಾನ ಮತ್ತು ಆಗ್ರಹವನ್ನು ಇಟ್ಕೊಂಡು ಜಯ ಶ್ರೀಕೃಷ್ಣ ಪರಿಸರ ಸಮಿತಿಯವರು ಆಗ್ರಹವನ್ನು ಮುಂದೆ ಇಟ್ಟಿದ್ದಾರೆ. ಇವರ ಒಟ್ಟು ಆಗ್ರಹ ಏನು ಮತ್ತು ಯಾಕೆ ಈ ರೀತಿಯ ಒಂದು ಬೇಡಿಕೆ ಮತ್ತು ಜಯ ಶ್ರೀಕೃಷ್ಣ ಪರಿಸರ ಸಮಿತಿಯ ಹೋರಾಟದ ಹಿನ್ನೆಲೆ ಏನು, ಮತ್ತು ಮುಂದೆ ಏನು, ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತಿನ ಮಾತುಕತೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಮಂದಿ ಗಣ್ಯ ಅತಿಥಿಗಳಿದ್ದಾರೆ. ಜಯಕೃಷ್ಣ ಎ ಶೆಟ್ಟಿಯವರು, LV ಅಮೀನ್ ಅವರು, ರಾಮಚಂದ್ರ ಬೈಕಂಪಾಡಿ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಶೋಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಸರ್, ವೆಲ್ಕಮ್ ಟು ದ ಶೋ. ಎಸ್, LV ಅಮೀನ್ ಅವರು ಜಯ ಶ್ರೀಕೃಷ್ಣ ಪರಿಸರ ಸಮಿತಿಯ ಅಧ್ಯಕ್ಷರು, ಜೊತೆಗೆ ಜಯಕೃಷ್ಣ ಎ ಶೆಟ್ಟಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು, ಜೊತೆಗೆ ರಾಮಚಂದ್ರ ಬೈಕಂಪಾಡಿ ಅವರು ಉಪಾಧ್ಯಕ್ಷರು. LV ಅಮೀನ್ ಅವರು ಬಿಲ್ಲವ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು, ಜೊತೆಗೆ ಭಾರತ ಬ್ಯಾಂಕಿನ ನಿರ್ದೇಶಕರು ಮತ್ತು ಮಹಾರಾಷ್ಟ್ರ ಬಿಜೆಪಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ. ಜಯಕೃಷ್ಣ ಶೆಟ್ಟಿಯವರು ಕೈಗಾರಿಕೋದ್ಯಮಿಗಳು, ಜೊತೆಗೆ ಜಯ ಶ್ರೀಕೃಷ್ಣ ಪರಿಸರ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಕಳೆದ 21 ವರ್ಷಗಳಿಂದ ಈ ಒಂದು ಸಮಿತಿಯನ್ನು ಮುನ್ನಡೆಸ್ತಾ ಇರುವವರು. ಅನೇಕ ಜನಪರ ಹೋರಾಟ ಮತ್ತು ಬಹುಮುಖ್ಯವಾಗಿ ಕರಾವಳಿಯ ಭಾಗದಲ್ಲಿ ಉದ್ಯಮಿಗಳು ಬರುವಂಥ ಸಂದರ್ಭದಲ್ಲಿ ಕರಾವಳಿಯ ಜನತೆಗೆ ಯುವಕರಿಗೆ ಉದ್ಯೋಗ ಸಿಗಬೇಕು ಅನ್ನುವಂಥ ಆಗ್ರಹದೊಂದಿಗೆ ಹೋರಾಟವನ್ನು ನಡೆಸಿಕೊಂಡು ಬಂದವರು, ಜೊತೆಗೆ ಈ ಸಮಿತಿಯನ್ನು ಮುನ್ನಡೆಸಿಕೊಂಡು ಬಂದವರು. ಈ ಸಮಿತಿಯ ಇನ್ನೋರ್ವ ಮುಖ್ಯ ಬೆನ್ನೆಲುಬಾಗಿದ್ದವರು ರಾಮಚಂದ್ರ ಬೈಕಂಪಾಡಿ ಅವರು, ಹಿರಿಯ ಬಿಜೆಪಿಯ ಧುರೀಣರು, ಈ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ರಂಗ ನಿರ್ದೇಶಕರು, ರಂಗನಟರು. ಈ ಒಂದು ಸಂಘಟನೆಯ ಮೂಲಕ ಜಯ ಶ್ರೀಕೃಷ್ಣ ಪರಿಸರ ಸಮಿತಿಯ ಹೆಸರು ಹೇಳುವಾಗ ಪೇಜಾವರ ಶ್ರೀ ಅವರ ಹೆಸರನ್ನು ಉಲ್ಲೇಖ ಮಾಡಲೇಬೇಕಾಗತ್ತೆ ಅಲ್ವಾ ಶೆಟ್ರೆ? ಈ ಒಂದು ಸಮಿತಿಗೆ ಮಾರ್ಗದರ್ಶಕರಾಗಿದೆ ಮಾರ್ಗದರ್ಶನ ಮಾಡ್ತಾ ಬಂದವರು ಡಾಕ್ಟರ್ BA ಮೆಗ್ಡೆ ಅವರು ಕೂಡ ಈ ಸಮಿತಿಯ ಅವರ ಮಾರ್ಗದರ್ಶಕರು, ಜೊತೆಗೆ ಜಾರ್ಜ್ ಫರ್ನಾಂಡಿಸ್ ಅವರು ಕೂಡ ಈ ಒಂದು ಸಮಿತಿಗೆ ಮಾರ್ಗದರ್ಶಕರಾಗಿದ್ದವರು. ಎಸ್, ಜಯ ಶ್ರೀಕೃಷ್ಣ ಪರಿಸರ ಸಮಿತಿಯವರು ನಾನು ಈಗಾಗಲೇ ಹೇಳಿದಾಗೆ ಒಂದು ಪರಿಸರಕ್ಕೆ ಪೂರಕವಾದ ಮತ್ತು ವಿದ್ಯುತ್ ಚಿತಾಗಾರ ಅಥವಾ LPG ಚಿತಾಗಾರಗಳನ್ನು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆರಂಭಿಸಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಇಟ್ಕೊಂಡು ಇವತ್ತು ಮಂಗಳೂರು ಮತ್ತು ಕರಾವಳಿಯಲ್ಲಿ ಧ್ವನಿ ಎಬ್ಬಿಸಿದ್ದಾರೆ. ಎಸ್, ನಾನು ಜಯಕೃಷ್ಣ ಶೆಟ್ಟಿ ಅವರ ಹತ್ರನೇ ಮೊದಲಾಗಿ ಕೇಳುವಂಥದ್ದು. ಸರ್, ಇವತ್ತಿನ ಈ ಒಂದು ನಿಮ್ಮ ಅಭಿಯಾನ ಏನಿದೆ, ನಿಮ್ಮ ಆಗ್ರಹ ಏನಿದೆ, ಒಂದು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಚಿತಾಗಾರ ಅಥವಾ ವಿದ್ಯುತ್ ಸ್ಮಶಾನ ಅಥವಾ LPG ಸ್ಮಶಾನ ಬೇಕು ಅಂತ ಯಾವ ಕಾರಣಕ್ಕೆ ನೀವು ಈ ರೀತಿಯ ಒಂದು ಬೇಡಿಕೆಯನ್ನು ಇಟ್ಕೊಂಡು ಮಾತಾಡಲಿಕ್ಕೆ ಅಥವಾ ಧ್ವನಿ ಎಬ್ಬಿಸಿದ್ದೀರಿ? ಎಸ್ ಸರ್, ಈಗ ನಾವು ಒಂದು ಶವ ಸುಡಲಿಕ್ಕೆ 400 kg ಕಟ್ಟಿಗೆ ಬೇಕಾಗ್ತದೆ, 4 ಕ್ವಿಂಟಾಲ್. ಎಸ್, ಆ ಲೆಕ್ಕದಲ್ಲಿ ನಮ್ಮ ದೇಶದಲ್ಲಿ ಇವತ್ತಿಗೆ ಬಿಫೋರ್ ಕೊರೋನಾ 2019 ಕ್ಯಾಲ್ಕುಲೇಷನ್ಗೆ 1,02,00,000 ಜನ ಒಂದು ವರ್ಷಕ್ಕೆ ಸಾಯ್ತಾರೆ. ಅದರಲ್ಲಿ 20% ಮೈನಾರಿಟೀಸ್ ಇದ್ರೆ 80% ಹಿಂದೂಸ್ ಇದು ಕ್ರಿಮೇಷನ್ ಬರ್ನ್ ಮಾಡ್ತಾರೆ. ಆವಾಗ 80 lakhs ಜನ ಸಾಯ್ತಾರೆ ಈ ದೇಶದಲ್ಲಿ ವರ್ಷಕ್ಕೆ. ಆ 80 lakh ಜನರಿಗೆ 400 ಕಿಲೋ ಕಟ್ಟಿಗೆ 475 ಆಗ್ತದೆ. ಅದು ಟೋಟಲ್ ಕ್ಯಾಲ್ಕುಲೇಷನ್ ನೀವು ಮಾಡಿದರೆ 390 ಕೋಟಿ ಕೆಜಿ ನಮಗೆ ಇದು ಉಡ್ಬೇಕಾಗ್ತದೆ. ಅದು ಪರಿಸರಕ್ಕೆ ಒಂದು ದೊಡ್ಡ ಒಂದು ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಅಂತ ಹೇಳಬೇಕಾಗ್ತದೆ. ಅದೇ ಲೆಕ್ಕದಲ್ಲಿ ಸರ್, ಒಂದು ಶವ ಸುಡುವಾಗ ಸುಮಾರು 345 ಪೌಂಡ್ಸ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತದೆ. ಆ ಲೆಕ್ಕದಲ್ಲಿ ನೀವು 80 ಲಕ್ಷಕ್ಕೆ ಮಲ್ಟಿಪ್ಲಿಕೇಶನ್ ಆದರೆ ಎಷ್ಟು ಕೋಟಿ ಇದು ಕಾರ್ಬನ್ ಡೈಆಕ್ಸೈಡ್ ಇದು ಎಮಿಷನ್ ಆಗ್ತದೆ ಪರ್ ಇಯರ್ ಅಂತ ನಾವು ಲೆಕ್ಕ ಮಾಡಬೇಕಾಗ್ತದೆ. ಆದ್ದರಿಂದ ಅದೇ ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿ ನಾವು ರಾಜ್ಯ ಮತ್ತು ದೇಶದಲ್ಲಿ ಆಗಬೇಕಂತ ನಮ್ಮ ಆಗ್ರಹ. ಆ ಲೆಕ್ಕದಲ್ಲಿ ಕೇಂದ್ರ ಪರಿಸರ ಮಂತ್ರಿ ಅವರಿಗೆ ಕೂಡ ನಾವು ಇದನ್ನು
ನಮ್ಮ ರೆಕಮೆಂಡೇಶನ್ ಕಳಿಸಿದ್ದೇವೆ, ನಮ್ಮ ರಾಜ್ಯ ಪರಿಸರ ಮಂತ್ರಿ ಅವರಿಗೆ ಕೂಡ ಕಳಿಸಿದ್ದೇವೆ. ಫಸ್ಟ್ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರಾದ LV ಅಮೀನ್ ರವರಿದ್ದಾರೆ, ಉಪಾಧ್ಯಕ್ಷ ರಾಮಚಂದ್ರ ಬೈಕಂಬಡ್ಡಿ ಅವರಿದ್ದಾರೆ. ನಮ್ಮೊಂದು ಈ ಸಮಿತಿಯ ಒಂದು ಚಿಂತನೆ ಒಂದು ವಿಭಿನ್ನವಾಗಿದೆ. ನೀವು ಹೇಳಿದ ಹಾಗೆ ಜನರಿಗೆ ಇವರು ಈ ಎಲ್ಲ ಬಿಟ್ಟು ಹೆಣ ಸುಡುವ ದಿಸ್ ಇಸ್ ಎ ವೆರಿ ಬಿಗ್ ಸಬ್ಜೆಕ್ಟ್ ಇನ್ ದ ವರ್ಲ್ಡ್. ಅಂದ್ರೆ ಈಗ ಮನುಷ್ಯರು ಒಂದು ಜೀವದಿರುವಾಗ ಅವರೊಂದು ಎಷ್ಟೇ ವರ್ಷ ಬಾಳ್ಲಿ, 70, 80, 90, 100, ಆ ಈಗಿನ ಮನುಷ್ಯನ ಬಾಳ್ವಿಕೆಯಲ್ಲಿ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಆಧುನಿಕ ವಸ್ತುವನ್ನು ಯೂಸ್ ಮಾಡ್ತಾರೆ. ಟಿವಿ, ಫ್ರಿಡ್ಜ್, ಮೊಬೈಲ್, ಇಂಟರ್ನೆಟ್, AC ಎಲ್ಲ. ಆದ್ರೆ ಸಾಯುವಾಗ ಹಳ್ಳಿಯಲ್ಲಿ ಆಗ ಮನುಷ್ಯನಿಗೆ ಅದನ್ನು ಸುಡ್ಲಿಕ್ಕುವಾಗ ತುಂಬಾ ತೊಂದರೆಗಳು ಕಾಣಿಸ್ತಾ ಇದೆ. ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಕೆಲವರು ನಿಮ್ಗೆ ಗೊತ್ತಿದೆ, ಕೆಲವರು ಪಾಪ ಅವರು ಸಣ್ಣ ಮನೆ, ಅವರ ಜಾಗ ಇಲ್ಲ, ಎಲ್ಲಿ ಕೊಂಡು ಹೋಗೋದು ದೊಡ್ಡ ಸಮಸ್ಯೆ. ನಮ್ಮಲ್ಲಿ ಸುಡಬೇಡಿ ಅಂತ ಸಮಸ್ಯೆ ಇದೆ. ಆದ್ರಿಂದ ಈ ಎಲ್ಲ ಪರಿಸರದ ಒಂದು ರಕ್ಷಣೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿ ಗ್ರಾಮ, ನಮ್ಮ ದೇಶದಲ್ಲಿ 2,52,000 ಗ್ರಾಮ ಪಂಚಾಯತ್ಗಳಿದೆ ಈಗ. ಅದೇ ಲೆಕ್ಕದಲ್ಲಿ 6,55,000 ವಿಲೇಜ್ ಇದೆ, ವಿಲೇಜ್ಗಳಿದೆ. ಆದ್ರೆ ನಾವು ಎಂತ ಹೇಳೋದು, ಇದರ 4 ವಿಲೇಜಿಗೆ ಒಂದು ಪಂಚಾಯತ್ ಬೋರ್ಡ್ ಇದ್ರೆ, ದಟ್ ಡಿಪೆಂಡ್ಸ್ ಆನ್ ದ ಪಾಪ್ಯುಲೇಷನ್ ಆಫ್ ದ ಈಚ್ ವಿಲೇಜಸ್. ಆವಾಗ ಒಂದು ಪಂಚಾಯತ್ ಬೋರ್ಡ್ ಲೆವೆಲ್ ನಲ್ಲಿ ಒಂದು ಎಲೆಕ್ಟ್ರಿಕ್ ಕ್ರಿಮೇಟೋರಿಯಂ, ಇಲ್ಲದ್ರೆ ಗ್ಯಾಸ್ ಕ್ರಿಮೇಟೋರಿಯಂ ಬೇಕು. ಇದು ಆದ್ರೆ ಎಲ್ಲೆಲ್ಲಿ ಗ್ಯಾಸ್ ಸಪ್ಲೈ ಇದೆ ಅಲ್ಲಿ ಗ್ಯಾಸೇ ಇರ್ಬೇಕಂದ್ರೆ ಗ್ಯಾಸ್ ಇದ್ರೆ ಇಟ್ ಇಸ್ ಟೋಟಲಿ ಝೀರೋ ಪೊಲ್ಯೂಷನ್ ಅಂತ ಆಗ್ತದೆ. ಅದೇ ಮತ್ತೆ ಇಟ್ ಬಿಕಮ್ಸ್ ವೆರಿ ಎಕನಾಮಿಕಲಿ ಇಟ್ ಇಸ್ ಎ ವೆರಿ ಎಫೆಕ್ಟಿವ್. ಆದ್ರೆ ಎಲೆಕ್ಟ್ರಿಕ್ ಬಿಲ್ ಎಲ್ಲ ಹೆಚ್ಚಾಗ್ತದೆ. ಈ ಎಲೆಕ್ಟ್ರಿಕ್ ಕ್ರಿಮೇಟೋರಿಯಂ, ಗ್ಯಾಸ್ ಕ್ರಿಮೇಟೋರಿಯಂ ಹೇಗೆ ಇರಬೇಕಾದ್ರೆ ಅದರಲ್ಲಿ ಆಟೋಮೇಷನ್ ಸಿಸ್ಟಮ್ ಕೂಡ ಈಗ ಶುರುವಾಗಿದೆ. ಈಗ ಐ ಆಮ್ ವರ್ಕಿಂಗ್ ಇನ್ ದ ಫೀಲ್ಡ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಆಟೋಮೇಷನ್ ಸಿಸ್ಟಮ್ಸ್. ಎಸ್, ನಾನು ಅಲ್ಲಿ ಬರ್ತೇನೆ. ಎಸ್ ಅಮೀನ್ ಸರ್, ಅದೇ ಇಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ನೀವು ಏನೋ ಜನರ ಪರವಾಗಿ ಧ್ವನಿ ಎತ್ತಿದ್ದೀರಿ. ಎಸ್, ಈಗಾಗಲೇ ತೊನ್ಸೆ ಅವ್ರಿಗೆ ಹೇಳಿದ್ರು ಏನು ಕಾರಣ, ಯಾಕೆ ಕಾರಣ ಅಂತ. ಎಸ್, ಈಗ ನಿಮ್ಮ ಈ ಬೇಡಿಕೆ ಧ್ವನಿಗೆ ಕರಾವಳಿಯ ಜನರು ಯಾವ ರೀತಿಯ ಧ್ವನಿಯಾಗಿ ಸ್ಪಂದಿಸಬೇಕು ನಿಮ್ಮ ಜೊತೆಗೆ ಅಂತ ನೀವು ಬಯಸ್ತೀರಿ? ನಮಸ್ಕಾರ. ನಾವು V4 ಚಾನೆಲ್ನ ಮೂಲಕ ಈ ಒಂದು ಸ್ಮಶಾನದ ಬಗ್ಗೆ ನಮ್ಮ ಜಿಲ್ಲೆಯಿಂದಲೇ ಈ ಧ್ವನಿಯನ್ನು ಎತ್ತಬೇಕು ಅಂತ ನಾವು ಮುಂಬೈಯಿಂದ ಇಲ್ಲಿ ಬಂದಿದ್ದೇವೆ. ನಾವು 2000 ಇಸವಿಯಲ್ಲಿ ನಾವು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕಂತ ಉದ್ದೇಶದಿಂದ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿಯನ್ನು ಸ್ಥಾಪನೆ ಮಾಡಿದವರು. ಆ ಮೂಲಕ ನಾವು ಹೋರಾಟವನ್ನು ಜಿಲ್ಲೆಯ ಮುಂದೆ ಇಟ್ಟಿದ್ದು. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಮಾಲಿನ್ಯ ರಹಿತ ಉದ್ಯೋಗ ಅಗತ್ಯ ಇದೆ. ಯಾಕಂದರೆ ವ್ಯವಸಾಯ, ಬೀಡಿ ವ್ಯಾಪಾರ ಇದೆಲ್ಲ ಒಂದು ಬಂದಾಗಿ ಕೇವಲ ಈ ನಮ್ಮ ಜಿಲ್ಲೆ ವಿದ್ಯಾಭ್ಯಾಸಕ್ಕಾಗಿಯೇ ಒಂದು ಮೂಲವಾಗಿ ಇತ್ತು ಆ ಸಂದರ್ಭದಲ್ಲಿ. ಆಗ ವಿದ್ಯಾಭ್ಯಾಸ ಮಾಡಿ ಮತ್ತೆ ಅವ್ರಿಗೆ ಕೆಲಸ ಉದ್ಯೋಗ ಇಲ್ಲದಾಗ ನಾವು ಎಲ್ಲೆಲ್ಲಿ ಇಂಡಿಯಾ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇರುವಾಗ ಅಲ್ಲಿಯೂ ನಮ್ಮವರಿಗೆ ಕೆಲಸ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಆ ಸಂದರ್ಭದಲ್ಲಿ ಈ ಜಿಲ್ಲೆಯಿಂದ ಹೋದಂಥ ಎಲ್ಲ ಮುಂಬಯಿಯ ಸಂಘ ಸಂಸ್ಥೆಯವರು ಸೇರಿ ಈ ವಿಚಾರವನ್ನು ನಾವು ಕೈಗೊಂಡದ್ದು ಜಯಶ್ರೀಕೃಷ್ಣ ಪರಿಸರ ಪ್ರೇಮಿಯ ಸಮಿತಿಯ ಮೂಲಕ. ಆ ನಂತರ ನಾವು ಪ್ರಥಮವಾಗಿ ಉದ್ಯೋಗ ಬರಬೇಕಾದ್ರೆ ಅವಶ್ಯಕತೆ ಏನುಂಟು, ಉದ್ಯೋಗ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಇದ್ದರೆ ಮಾತ್ರ ಉದ್ಯೋಗ ಬರಬಹುದಂತ ಆ ದೃಷ್ಟಿಯಿಂದ ನಾಗಾರ್ಜುನ ಕಾಲಿಡುವಾಗ ನಾವು ಅದಕ್ಕೆ ಸಮರ್ಥನೆ ಕೊಟ್ಟೆವು. ಯಾಕಂದ್ರೆ ಅದರ ಮೊದಲು ನಾನು ಅಲ್ಲಿ ಬರ್ತೇನೆ. ಎಸ್, ಈಗ ನೀವು ಈಗ ಇವತ್ತಿನ ಸನ್ನಿವೇಶದಲ್ಲಿ ನೀವು ಎತ್ತಿಕೊಂಡಿರುವಂತಹ ಪ್ರಶ್ನೆ ಏನು, ಎಲೆಕ್ಟ್ರಿಕ್ ಅಥವಾ LPG ಸ್ಮಶಾನ ಬೇಕು ಅನ್ನೋ ವಿಚಾರಕ್ಕೆ ಕರಾವಳಿಯ ಜನತೆ ನಿಮ್ಮ ಜೊತೆಗೆ ಯಾವ ರೀತಿ ಸ್ಪಂದಿಸಬೇಕು? ನೋಡಿ, ಈಗ ನಾವು ಈ ವಿಷಯವನ್ನು ಈ ಜಿಲ್ಲೆಯಿಂದಲೇ ಯಾಕೆ ಇವತ್ತು ತಂದಿದ್ದೇವೆ ಅಂದರೆ, ಈಗ ಈ ಜಿಲ್ಲೆ ಅವಿಭಾಜ್ಯ ದಕ್ಷಿಣ ಜಿಲ್ಲೆ ಮೊದಲಿನ ಜಿಲ್ಲೆ ಹಾಗೆ ಇಲ್ಲ, ಅಭಿವೃದ್ಧಿ ಆಗಿದೆ, ಪಟ್ಟಣಗಳಾಗಿದೆ. ಆ ಮುಂದೆ ನಾವು ಈಗ ನೋಡಿದರೆ ಮಂಗಳೂರು ನಗರ ಪಾಲಿಕೆ, ಉಡುಪಿಯಲ್ಲಿ ನಾವು ನೋಡಿದರೆ ಒಂದು ಸಭಾಗೃಹ ಇದೆ. ಆದರೆ ಅದರ ಪಕ್ಕದಲ್ಲಿ ಎಲ್ಲ ಮಲ್ಟಿ ಬಿಲ್ಡಿಂಗ್ ಸ್ಟೋರ್ ಬಿಲ್ಡಿಂಗ್ ಆಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಕಟ್ಟಿಗೆಯಿಂದ ಶವವನ್ನು ಸಂಸ್ಕಾರ ಮಾಡಿದರೆ ಅದರಿಂದ ಜಯಕೃಷ್ಣ ಶೆಟ್ಟಿ ಹೇಳಿದ ಹಾಗೆ ಎಷ್ಟು ಕಾರ್ಬನ್ ಆಕ್ಸೈಡ್, ಆ ಬೂದಿ ಇದೆಲ್ಲ ಹೋಗಿ ಆ ಜನತೆಗೆ ಪರಿಣಾಮ ಏನಾಗುವಂತ ಆ ಉದ್ದೇಶವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇದಕ್ಕೆ ಕೈ ಹಾಕಿದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಪಂತಪ್ರಧಾನಿ ನರೇಂದ್ರ ಮೋದಿ ಅವರು
ಕಟ್ಟಿಗೆಯಿಂದ ಅಡಿಗೆ ಮಾಡುವ ಮಹಿಳೆಯರಿಗೆ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಅಂತ ಹೇಳಿ ಅವರಿಗೆ LPG ಗ್ಯಾಸ್ ಕನೆಕ್ಷನ್ ಕೊಟ್ಟದ್ದು ನಾವು ಗಮನದಲ್ಲಿ ಇಟ್ಟಿದ್ದೇವೆ. ಆದ ಕಾರಣ ಇದು ಈ ಪರಿಸ್ಥಿತಿ ಒಂದು ಮಹಿಳೆಗೆ ಆಗುವುದಾದರೆ ಈ ಮಲ್ಟಿಪ್ಲೆಕ್ಸ್ ಸ್ಟೋರಿ ಬಿಲ್ಡಿಂಗ್ನ ಹತ್ತಿರ ಇಷ್ಟೆಲ್ಲ ಜನರು ಇರುವಂಥ ಆ ಬಿಲ್ಡಿಂಗಿಗೆ ಇದರ ಪರಿಣಾಮ ಬಂದರೆ ಮಾನಸಿಕವಾಗಿ ಶವಾಗ್ರಹದ ಒಂದು ಹೊಗೆ ಬರುತ್ತದೆ ಅಂತ ಹೇಳಿ ಮಾನಸಿಕವಾಗಿ ಮನಸ್ಸಿನಲ್ಲಿ ಈ ಭಾವನೆ ಹುಟ್ಟಿದೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದು ಮುಖ್ಯ ಅವಶ್ಯಕತೆ ಇದೆ, ನಮ್ಮ ಜಿಲ್ಲೆಯಿಂದಲೇ ನಾವು ಇದನ್ನು ಪ್ರಾರಂಭ ಮಾಡಬೇಕು ಅಂತ ಉದ್ದೇಶದಿಂದ ನಾವು LPG ಅಥವಾ ಎಲೆಕ್ಟ್ರಿಸಿಟಿಯಿಂದ ಈ ಮಹಾನಗರ ಪಾಲಿಕೆಯಲ್ಲಿ ಮೊದಲವಾಗಿ ನಮಗೆ ಇದು ಅಗತ್ಯ ಇದೆ. ಅದರ ನಂತರ ನೋಡಿ ನಮ್ಮ ಚಿಂತನೆ ಇದೆ, ಒಂದು ಹಳ್ಳಿಯಲ್ಲಿ ಮನೆ ಸಣ್ಣ ಇರುವಾಗ ಅವರಲ್ಲೂ ಎಲ್ಲಿ ಆ ಹೆಣವನ್ನು ಕೊಂಡೋಗುವುದಂತ ಜನರ ವಿರೋಧ ಮಾಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರವೇ ಮುಂದೆ ಬಂದು ಆ ವ್ಯವಸ್ಥೆಯನ್ನು ಆ ಚಿತಾಗ್ರಹವನ್ನು ಮಾಡಬೇಕು, ಅವರಿಗೆ ಅದನ್ನು ಮಾಡಿಕೊಡಬೇಕು. ಆ ಒಂದು ಮನುಷ್ಯನ ದಿನದಲ್ಲಿ ಕೂಡ ತೊಂದರೆ ಆಗಬಾರದು, ಒಂದು ಒಳ್ಳೆಯ ಅಂತಿಮ ಗೌರವವನ್ನು ಕೊಡಬೇಕು ಅಂತ ನಾವು ಈ ವಿಷಯವನ್ನು ಎತ್ತಿದ್ದೇವೆ. ಇದನ್ನು ಜನರು ಗಮನಕ್ಕೆ ಬರಲಿಕ್ಕೆ ನಿಮ್ಮಂತ V4 ಚಾನೆಲ್ ಇದನ್ನು ಜನರ ಗಮನಕ್ಕೆ ತಂದರೆ ಜನರಿಗೆ ಇದು ಅರ್ಥವಾಗದೆ ಆದರೆ ಸರ್ಕಾರಕ್ಕೆ ನಾವು ಒತ್ತಡ ಇದೆ. ಇದರಲ್ಲಿ ನಾವು ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಮಾಲಿನ್ಯ ರಕ್ಷಣಾ ಮಂತ್ರಿಯವರು ನಾವು ಇದನ್ನು ಕಳಿಸಿದ್ದೇವೆ. ಅದೇ ರೀತಿ ನಾವು ಕರ್ನಾಟಕದ ಮಂತ್ರಿಯವರಿಗೂ ಕೂಡ ಪರಿಸರ ಸಂರಕ್ಷಣಾ ಮಂತ್ರಿಯವರು ಕೂಡ ಕಳಿಸಿದ್ದೇವೆ. ನಾವು ಅವರ ಹತ್ರ ನಿರಂತರವಾಗಿ ಈ ವಿಷಯವನ್ನು ಮುಂದಿಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ನಾವು ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೂಡ ನಾವು ಬಜೆಟ್ನಲ್ಲಿ ಇದಕ್ಕೆ ಒಂದು ಫಂಡ್ ಇಡಬೇಕು, ವರ್ಷಕ್ಕೆ ಇಷ್ಟೇ ಫಂಡ್ ಈ ಒಂದು ಅಭಿವೃದ್ಧಿಗಾಗಿ ಇಡಬೇಕು ಅಂತೇಳಿ ಆ ಕೂಡ ವಿಷಯವನ್ನು ನಮ್ಮ ಕಮಿಟಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಇದು ಬೇಕಂಪಡಿ ಸರ್, ಈಗ ನಾವು ಕರಾವಳಿ ಅಂತ ಜಿಲ್ಲೆಯನ್ನೇ ನೋಡೋದಾದ್ರೆ ಸಾಕಷ್ಟು ಗ್ರಾಮಗಳಲ್ಲಿ ಇವತ್ತಿಗೆ ಕೂಡ ಒಂದು ವ್ಯವಸ್ಥಿತವಾದಂಥ ಸ್ಮಶಾನಗಳು ಇಲ್ಲ. ನಾವು ತುಂಬ ಬುದ್ಧಿವಂತರ ಜಿಲ್ಲೆ ಆದರೂ ನಮ್ಮಿಂದ ಬೇಸಿಕ್ ನೀಡ್ಸ್ ತೀರಾ ಅತ್ಯಂತ ಅವಶ್ಯಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಯಾಕೆ ಹೀಗಾಯಿತು ಅಂತ? ಈಗ ಸುಮಾರು 15 ವರ್ಷದ ಹಿಂದೆ ಪ್ರಥಮ ಬಾರಿ ಮಂಗಳೂರು ಮಹಾನಗರ ಪಾಲಿಕೆಯವರು ಎಲೆಕ್ಟ್ರಿಕ್ ರೆವಲ್ಯೂಷನ್ ಮಾಡಿದ್ದಾರೆ ಬೋಳೂರಿನಲ್ಲಿ. ಅದು ಯಶಸ್ವಿ ಆಗಿತ್ತು. ಆದರೆ ಇತ್ತೀಚೆಗೆ ಅದರ ಮೇಂಟೆನೆನ್ಸ್ ಸರಿ ಇಲ್ಲದೆ ಅದು ಈಗ ಸ್ಥಗಿತ ಆಗಿದೆ. ನಿಜವಾಗಿಯೂ ಅದು ಇಡೀ ಜಿಲ್ಲೆಯ ಜನ ಅದನ್ನು ಬಹಳ ರೀತಿಯಲ್ಲಿ ಸ್ವಾಗತ ಮಾಡಿದರು. ನಾನೀಗ ಸುರತ್ಕಲ್ ಮತ್ತು ಉಳ್ಳಾಲದಲ್ಲಿ ನೋಡ್ತೇನೆ ಕಮಿಷನ್ಸ್, ಅಲ್ಲಿ ಕೂಡ ಕಟ್ಟಿಗೆ ಆಧಾರದಲ್ಲಿ ಹೆಣ ಸುಡುವಂಥದ್ದು ಕಾರ್ಯಕ್ರಮ. ಎಷ್ಟು ಪೊಲ್ಯೂಷನ್ ಆಗ್ತದೆ ಅಂತ ನಮಗೆಲ್ಲರಿಗೆ ಅರ್ಥ ಆಗ್ತದೆ. ಖಂಡಿತ. ಇನ್ನೊಂದು ಅಂತ ಹೇಳಿದರೆ ಒಂದು ಜಾಗೃತಿ ಒಂದು ಕಾರ್ಯಕ್ರಮ ಕರಾವಳಿಯಲ್ಲೇ ಆಯಿತು. ಇಲ್ಲಿ ಮೊಗವೀರ ಮಾಸವೇ ಗ್ರಾಮಗಳು ಅಲ್ಲಿ ಅವರಿಗೆ ಎಲ್ಲ ಮೊಗವೀರದಲ್ಲಿ ಅವರಿಗೆ ಸುಡುವುದು ಸಮುದ್ರ ಬದಿಯಲ್ಲಿ. ಸಮುದ್ರದಲ್ಲಿ ಬಿಡುವಂತಹ ಒಂದು ಹೆಣದ ಸ್ಮೆಲ್ ಮತ್ತು ಅದು ಮೀನುಗಾರರ ಮನೆಗೇನೆ ಪ್ರವೇಶ ಆಗ್ತದೆ ಡೈರೆಕ್ಟ್. ಗಾಳಿ ನನ್ನ ಗ್ರಾಮ ಅಂತ ಹೇಳಿ ಬೈಕಂಪಡೆ, ಇದರ ಬಗ್ಗೆ ಚಿಂತನಶೀಲ ಜನ ಇದ್ದಾರೆ. ಅವರೆಲ್ಲ ಯೋಚನೆ ಮಾಡಿದ್ರು, ನಾವು ಇಲ್ಲಿ ಸುಡುವ ಮೂಲಕ ಅದಕ್ಕೆ ಸ್ಮೆಲ್ ಬರೋದು ಮತ್ತು ಅದರ ಪೊಲ್ಯೂಷನ್ ಎಲ್ಲವನ್ನು ನೋಡುವ ಕಾರಣ ಇನ್ನು ಮುಂದೆ ಇಲ್ಲಿ ಸುಡಬಾರದು ಅಂತ ಆಗಿ ಈಗ ಎಲ್ಲ ಕರಾವಳಿ ಬಹುತೇಕ ಸುರತ್ಕಲ್ಲಿಗೆ ಚಿತಾಗಾರಕ್ಕೆ ಹೋಗ್ತದೆ. ನಮ್ಮ ಕಡೆಯಲ್ಲಿ ಮಾಡ್ಲಿಕ್ಕೆ ಇಲ್ಲ ಅಂತ ಆಗಿದೆ. ಸೊ ಜನರಿಗೆ ಒಂದು ಜಾಗೃತಿಯನ್ನು ಉಂಟು ಮಾಡಿದೆ. ಒಂದು ಪೊಲ್ಯೂಷನ್ ಫ್ರೀ ಆಗಬೇಕು, ಮತ್ತೊಂದು ರೀತಿಯಲ್ಲಿ ಒಂದು ರೀತಿಯ ಸ್ಮೆಲ್ ರಹಿತವಾಗಿರಬೇಕು ಅಂತ. ಈ ರೀತಿಯ ಜಾಗೃತಿ ಬಂದಾಗ ಮಾತ್ರ ಶವಾಗಾರದ ಒಂದು ಚಿಂತನೆ ಯಶಸ್ವಿ ಆಗ್ತದೆ. ನಾನು ಹೇಳುದು ಇದನ್ನೇ, ಅದೇ ನಮ್ಮ ಸಮಿತಿಯವರಿಗೆ ಕೂಡ ಇದನ್ನು ಕೇವಲ ಒಂದು ಗ್ರಾಮ ಮಟ್ಟಕ್ಕೆ ಅದರ ಬಜೆಟ್ ನೋಡಿದರೆ ಒಂದು ಶವಾಗಾರ ಎಲೆಕ್ಟ್ರಿಕ್ ಬೇಸ್ನಲ್ಲಿ ಮಾಡುವುದಿದ್ದರೆ 70 ಲಕ್ಷವರೆಗೆ ಆಗ್ತದೆ. ಖಂಡಿತ. ಆ 70 ಲಕ್ಷವನ್ನು ಒಂದು ಗ್ರಾಮ ಪಂಚಾಯತಿ ಮಿತಿಯಲ್ಲಿ ಅನುದಾನ ಕೊಟ್ಟು ಮಾಡುವಷ್ಟು ಸರ್ಕಾರ ತರ ಇಲ್ಲ. ಅದಕ್ಕಾಗಿ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಒಂದು ಯೋಜನೆ ಮಾಡಬೇಕು. ತಾವು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಸುಮಾರು ಒಂದು 2.5 ಲಕ್ಷ ಗ್ರಾಮಗಳಿಗೆ ಅದನ್ನು ಒಂದು ಸಣ್ಣ ರೀತಿಯ ಎಲೆಕ್ಟ್ರಿಕ್ ಕಮ್ಯುನಿಕೇಶನ್ ಮಾಡುವಂತ ಒಂದು ಕೆಲಸ ಆಗಬೇಕು. ಅದಕ್ಕೆ ಒಂದು 30ರಿಂದ 40 ಲಕ್ಷ ಬಜೆಟ್ ಇಟ್ಕೊಂಡ್ರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತದೆ, ಸ್ಟೇಟ್ ಗೌರ್ಮೆಂಟ್ ಕೊಡ್ತದೆ, ಪಂಚಾಯತ್ನವರು ಇಷ್ಟು ಮಾಡಿಕೊಂಡ್ರೆ ಅದನ್ನು ವ್ಯವಸ್ಥಿತವಾಗಿ ಅದನ್ನು ಅನುಷ್ಠಾನ ಮಾಡಿದರೆ ಮಾತ್ರ ಗ್ರಾಮ ಪಂಚಾಯತಿಲಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಆದರೆ ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಆಗ್ತದೆ ನಮ್ಮ ದೇಶದಲ್ಲಿ. ಎಸ್ ಜೊತೆಗೇನೆ ನಾನೀಗ ಮತ್ತೆ ಅದೇ ಮೂಲ ಪ್ರಶ್ನೆಗೆ ಬರುವಂಥದ್ದು, ಇವತ್ತಿಗೆ ಕೂಡ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮತ್ತೆ ಆಚೆ ಬಯಲು ಸೀಮೆ, ಹೈದರಾಬಾದ್, ಕರ್ನಾಟಕ ಕೂಡ ಪರಿಸ್ಥಿತಿ ಅದೇ ರೀತಿ ಇದೆ.
ನಾವು ಬೇರೆ ಎಲ್ಲ ಡಿಮಾಂಡ್ಗಳನ್ನು ಇಟ್ಕೊಂಡು ಹೋಗ್ತೇವೆ, ಸದ್ಯದ ಮಟ್ಟಿಗೆ ಮಾಡಿಸಿಕೊಳ್ತೇವೆ. ಆದರೆ ಅತ್ಯಂತ ತುರ್ತಾಗಿ ಅಥವಾ ಅಗತ್ಯವಾಗಿ ಬೇಕಾಗಿದ್ದಂಥ ಸ್ಮಶಾನಗಳು ಇವತ್ತಿಗೆ ಕೂಡ 2-3 ಗ್ರಾಮಗಳನ್ನು ಸೇರಿದಾಗ ಕೂಡ ಎಷ್ಟೋ ಜಾಗಗಳಲ್ಲಿ ಇಲ್ಲ. ಈಗ ಹಳೆಯ ಪದ್ಧತಿಯ ಏನು ಕಟ್ಟಿಗೆಯಲ್ಲಿ ಸುಡುವಂಥ ಸ್ಮಶಾನಗಳೇ ಇಲ್ಲ ನಮ್ಮ ಜಿಲ್ಲೆ ಒಳಗಡೆನೆ. ಪಾಪ ಜನ ಎಲ್ಲರಿಗೂ ಆ ನೋವು ಸಂಕಷ್ಟ ಎದುರಾಗುವುದು ಆತನ ಮನೆಯಲ್ಲಿ ಒಂದು ಮರಣ ಸಂಭವಿಸಿದಾಗ ಎಲ್ಲಿಗೆ ಕೊಂಡೋಗುವುದು ಅಂತ. ಆಗ ಅದು 4 ಕಿಲೋಮೀಟರೋ 5 ಕಿಲೋಮೀಟರೋ 6 ಕಿಲೋಮೀಟರೋ ಅಥವಾ 8 ಕಿಲೋಮೀಟರ್ ಆಚೆ ದೂರ ಹೋಗುವಂಥ ಪರಿಸ್ಥಿತಿ ಬರ್ತದೆ. ನಾವು ಯಾಕೆ ಅದನ್ನು ಮಾಡಿಕೊಳ್ಳಿಲ್ಲ ಅಂತ ಇವನ್ ತೀರಾ ಹಳೆಯ ಕಾಲದ ಸಾಂಪ್ರದಾಯಿಕ ಇದನ್ನಾದರೂ ಅಂತ ಅದು ಜಿಜ್ಞಾಸೆ ಅಲ್ವಾ ಅದು ಬೈಕಂಪಡಿ ಅವರೇ? ನೋಡಿ, ಅಲ್ಲಿ ಕರಾವಳಿಯ ಜನರು ಜಾಗೃತ ಆಗಿದ್ದಾರೆ. ಈಗ ಎಲ್ಲಿ ಕೂಡ ಸಮುದ್ರದಲ್ಲಿ ಈಗ ಸುಡ್ಲಿಕ್ಕಿಲ್ಲ. ಎಸ್, ನೀವು ಅದೊಂದು ಬಾರಿ ಇಂಪಾರ್ಟೆಂಟ್ ವಿಚಾರ ನೀವು ಹೇಳಿದ್ರೆ. ಯಾಕಂತ ಹೇಳಿದ್ರೆ ಜಾಗೃತಿ ಮೂಡಿಸಿದರೆ ಅಥವಾ ಮಾಡಿದರೆ ಖಂಡಿತ ಜನಕ್ಕೆ ಅದು ಮನವರಿಕೆ ಆಗತ್ತೆ. ಈಗ ಏನು ನೀವು ಹೇಳಿದಾಗೆ ಕರಾವಳಿ ಭಾಗದಲ್ಲಿ ಬೀಚ್ ಸೈಡ್ ಅಲ್ಲಿ ಹೆಣ ಸುಡ್ಲಿಕ್ಕೆ ಇಲ್ಲ, ಮಾಡಬಾರದು, ಯಾಕೆ ಏನು ಅಂತ ಕಾರಣ ಹೇಳಿದಾಗ ಅದು ಅರ್ಥ ಆಯ್ತು. ನೀವು ಹೇಳಿದಾಗ ಈಗ ಪರ್ಟಿಕ್ಯುಲರ್ 1-2 ಜಾಗದಲ್ಲಿ ಆಯ್ಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಈಗ ನೀವು ಈಗ ಮಾಡ್ತಾ ಇರುವ ಈ ಅಭಿಯಾನ ಅಥವಾ ಈ ಆಗ್ರಹ ಬಹುಶಃ ತಕ್ಕ ಮಟ್ಟಿಗೆ ಜನರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅರ್ಥವಾಗಬಹುದು ಅಂತ ಅನಿಸ್ತಾ ಉಂಟು. ಇದು ನೀವು ಹೇಳಿದ ಮಾತಿಗೆ ಪೂರಕವಾಗಿ ಇದು ಸರ್ಕಾರದ ಜೊತೆಗೇನೆ ಬಹುಶಃ ಕೆಲವು ದೊಡ್ಡ ಸಂಸ್ಥೆಗಳು ಕೂಡ ಕೈ ಜೋಡಿಸಬಹುದು. ಹೌದು, ಈಗ ನಾವು ಉಳ್ಳಾಳದಲ್ಲಿ ನೋಡ್ತಾ ಇದ್ದೇವೆ, ಅಲ್ಲಿ ಇನ್ಫೋಸಿಸ್ನವರು ಈ ರೀತಿಯ ಒಂದು ವಿದ್ಯುತ್ ಶವಾಗಾರಕ್ಕೆ ಅವರ ಸಂಸ್ಥೆಯಿಂದ CSR ದುಡ್ಡನ್ನು ಕೊಟ್ಟಿದ್ದಾರೆ. ಸೊ ಅದು ಆಗ್ತಾ ಉಂಟು. ಪ್ರೋಸೆಸ್ ಈಗ ಅಂದರೆ ನಿರ್ಮಾಣ ಕಾಮಗಾರಿ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದು ನಿಂತಿದೆ. ಎಸ್, ಇದು ಜಯಕೃಷ್ಣ ಶೆಟ್ಟಿ ಅವರೇ, ಈಗ ರಾಜ್ಯ ಸರ್ಕಾರಗಳು ಏನು ಮಾಡಬೇಕು, ಅಥವಾ ಸ್ಥಳೀಯ ನಮ್ಮ ಪಂಚಾಯತ್ ಉಂಟು ಅಥವಾ ನಗರ ಪಾಲಿಕೆಗಳು ಉಂಟು ಅಥವಾ ಕೆಲವು ಕಡೆ ಪುರಸಭೆ ಪಟ್ಟಣ ಸಭೆ ಇವರೆಲ್ಲ ಏನು ಮಾಡಬಹುದು ಈಗ ನಿಮ್ಮ ಈ ಬೇಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಸರ್, ಫಸ್ಟ್ ಆಫ್ ಆಲ್ ಎವ್ರಿ ಸಿಟಿಯಲ್ಲಿ ಪಾಪ್ಯುಲೇಷನ್ ಎಷ್ಟು ನೋಡಿ, ಪರ್ ಡೇ ಎಷ್ಟು ಡೆತ್ ಆಗ್ತದೆ ನೋಡಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಆ ಲೆಕ್ಕದಲ್ಲಿ ಎಲ್ಲಿ ಶವಾಗಾರ ಎಲ್ಲಿ ಕಡಿಮೆ ಉಂಟು ಅಲ್ಲಿ ಅದನ್ನು ಮಾಡಬೇಕಾಗ್ತದೆ. ಕಾಲಕ್ರಮೇಣ ನಾವು ಕಟ್ಟಿಗೆ ಸುಡಿದ ಅದನ್ನು ಕಂಪ್ಲೀಟ್ ಬಂದ್ ಮಾಡಿ ಎಲೆಕ್ಟ್ರಿಕ್ ಇಲ್ದಿದ್ರೆ LPGಗೆ ಹೋಗ್ಬೇಕು. ನಮ್ಮ ಜಿಲ್ಲೆಯಲ್ಲಿ LPG ಸಪ್ಲೈ ಇದೆ, ಆದ್ರಿಂದ ನಮ್ಮ ಜಿಲ್ಲೆಯಲ್ಲಿ LPG ಕ್ರಿಮಿಟೋರಿಯಮೇ ಮಾಡಬೇಕು. ಅದಕ್ಕಾಗಿ ಪಂಚಾಯತ್ ಲೆವೆಲ್ ಇಂದ ರಾಜ್ಯದಿಂದ ಕೇಂದ್ರ ತನಕ ಅದೊಂದು ಕೋಆರ್ಡಿನೇಷನ್ ಆಗಬೇಕಾಗ್ತದೆ. ದೇರ್ ಇಸ್ ಎ ಪಂಚಾಯತ್ ರಾಜ್ ಮಿನಿಸ್ಟರ್ ಅಂತ ಸೆಂಟ್ರಲ್ ನಲ್ಲಿ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅವರ ಕೋಆರ್ಡಿನೇಷನ್ ಆದ್ರೆ 2,50,000 ಪಂಚಾಯತ್ ಲೆವೆಲ್ ನಲ್ಲಿ ಇದು ಮಾಡ್ಲಿಕ್ಕೆ ಏನೂ ಕಷ್ಟ ಇಲ್ಲ. ಕೆಲವು ಸಲ ಕಷ್ಟ ಅಂತ ಹೇಳಿದ್ರೆ ದುಡ್ಡಿದೆ ಕಷ್ಟ ಸರ್. ನಾನೊಂದು ಹೇಳ್ತೇನೆ ಸರ್, ನಮ್ಮ ದೇಶದಲ್ಲಿ ಅನುದಾನ ಭಾರಿ ಕಡಿಮೆ ಸರ್. ನಮ್ಮ ದೇಶದಲ್ಲಿ ದುಡ್ಡು ತುಂಬಾ ಇದೆ. ಕೆಲವೆಲ್ಲ ಪ್ರಾಜೆಕ್ಟಿಗೆ ಒಂದು ಸ್ಮಾರಕಕ್ಕೆ 3,000 ಕೋಟಿ ಖರ್ಚು ಮಾಡ್ತಾರೆ, ಗೊತ್ತಿದೆ ನಿಮ್ಗೆ. ಆ ಲೆಕ್ಕದಲ್ಲಿ ಇದು ಜನರದ್ದು ಒಂದು ಎಷ್ಟು ಜನ ಸಾಯ್ತಾರಲ್ಲ ಅವರದ್ದೆಲ್ಲ ಸ್ಮಾರಕ ಅಲ್ಲಿ ಅಂತ ಎಣಿಸ್ಬೇಕು, ಎಲ್ಲವೂ ಹೆಸರಾಗಿದ್ರೆ ಅರ್ಥ ಅಲ್ಲ ಸರ್. ಅದಂದ್ರೆ ಅವರದ್ದೊಂದು ಅಂತಿಮ ಸಂಸ್ಕಾರ ಒಂದು ಡಿಗ್ನಿಫೈಡ್ ವೇ ಇಂದ ಆಗಬೇಕಂತ ನಮ್ಮ ಸಮಿತಿಯ ಒಂದು ಒತ್ತಾಯ. ಅದಕ್ಕಾಗಿ ಯಾರು ಅದನ್ನು ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದೇರ್ ಕ್ಯಾನ್ ಬಿ ಲೆಜಿಸ್ಲೇಷನ್ ಇಂದ ಕರ್ನಾಟಕ ಆಗಲಿ ಎಲ್ಲ ಸ್ಟೇಟ್ನಲ್ಲಿ ಸೆಂಟ್ರಲ್ನಲ್ಲಿ ಒಮ್ಮೆ ಲೆಜಿಸ್ಲೇಷನ್ ಆದರೆ ಲೆಟ್ ದಮ್ ಟೇಕ್ ಇಟ್ 10 years. ನಾವೊಂದು 5 years ಆಗಬೇಕಂದ್ರೆ 10 years ಅಲ್ಲಿ ಮಾಡ್ಬೋದು. 2,52,000 ಇದು ಶವಾಗಾರ ಆಗಬೇಕಾದ್ರೆ ಇಟ್ ಕಾಸ್ಟ್ ಲಾಟ್ ಆಫ್ ಮನಿ. ಮತ್ತೊಂದು ಹೇಳಿದ್ರೆ ನೀವೀಗ ಹೇಳಿದಾಗೆ CSR ಫಂಡ್ ನಲ್ಲಿ ಕೂಡ ಮಾಡಬಹುದು. ದೇರ್ ಆರ್ ಲಾಟ್ ಆಫ್ ಕಾರ್ಪೊರೇಟ್ಸ್ ಇನ್ ದಿಸ್ ಕಂಟ್ರಿ. 2,50,000 ಒಂದೊಂದು ಜನ ಸ್ಪಾನ್ಸರ್ ಮಾಡಿದ್ರೆ ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಅಟ್ ಆಲ್. ಸೊ ಲೈಕ್ ದಟ್ ಗವರ್ಮೆಂಟ್ ಹ್ಯಾಸ್ ಟು ಕಮ್ ಫಾರ್ವರ್ಡ್. ನೀವು ಇದನ್ನು ಸ್ಪಾನ್ಸರ್ ಮಾಡಿ, ಗವರ್ಮೆಂಟ್ ಒಂದು ಲೆಟರ್ ಬರ್ತದೆ ಪಬ್ಲಿಕ್ ಸೆಕ್ಟರಿಗೆ, ನೀವೊಂದು 10 ಮಾಡಿ, ನೀವೊಂದು 25 ಮಾಡಿ, ಲಾಸ್ಟ್ ನೀವೊಂದು 100 ಮಾಡಿದ್ರೆ ಅವರೆಲ್ಲ ಮಾಡಿಬಿಡ್ತಾರೆ. ಇಟ್ಸ್ ನಾಟ್ ಎ ಬಿಗ್ ಥಿಂಗ್ ಅಟ್ ಆಲ್. ಆದರೆ ಹೂ ಹ್ಯಾಸ್ ಟು ಇನಿಷಿಯೇಟ್ from the prime minister's level, from the chief minister's level, they have to initiate. ನೋಡಿ, ಇದು ನಿಮ್ಮ ಈ ಕೊಟ್ಟ ಹಣ ಇದು ಎಲ್ಲಾ ಒಂದು ವರ್ಗದ ಜನರಿಗೆ ಹೋಗ್ತಾರೆ. ಶವಾಗಾರ ಅಂದ್ರೆ ಪೂರೆಸ್ಟ್ ರಿಚೆಸ್ಟ್ he may be minister, he may be prime minister, or he may be if he is a Hindu, he will go in the same ಎಲ್ಲಾ ಜಾತಿಯವರು ಕೂಡ ಹೋಗ್ತಾರೆ, ಎಲ್ಲಾ ಸಮುದಾಯದವರು ಕೂಡ. ಬೆನಿಫಿಟ್ ಗೋಸ್ ಟು ಒನ್ ಅಂಡ್ ಆಲ್. ಅದಕ್ಕಾಗಿ ಇದನ್ನು ಗವರ್ಮೆಂಟ್ ನಮ್ಮ ಲೆಕ್ಕದಲ್ಲಿ ನಾವೆಲ್ಲ ಈ ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಮೂಲಕ ಇಂಪಾಸಿಬಲ್ ಅಂಡ್ ಪಾಸಿಬಲ್ ಲೈಕ್ ನಾಗಾರ್ಜುನ ಮಾಡಿ ತೋರಿಸಿದ್ದೇವೆ. ಇದು ಕೂಡ ಒಂದು ಅಭಿಯಾನದ ಮುಂದೆ ಹೋಗಿ ಅದೊಂದು
ಕೋಡಿ ಮುಟ್ತದೆ ಅಂತ ನಮಗೆ ಗೊತ್ತಿದ ಅನಿಸಿಕೆ ಇದೆ. ಅದಕ್ಕೆ ನಾವೆಲ್ಲ ವಿ ಹ್ಯಾವ್ ಟು ಇಂಟ್ರಾಕ್ಟ್ ವಿತ್ ದ ಗವರ್ಮೆಂಟ್ ಅಫಿಷಿಯಲ್ಸ್, ಮಿನಿಸ್ಟರ್ಸ್ ಆ್ಯಂಡ್ ಆಲ್. ಆ ಪ್ರಯಾಸವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೊಂದು ಸರ್, ನಮ್ಮೊಂದು ಇಂಪಾರ್ಟೆಂಟ್ ಸಜೆಷನ್ ಅಂದರೆ, ಈಗ ನಿಮ್ಮ ಮಂಗಳೂರಿನಲ್ಲಿ ನೀವು ಹೇಳಿದರೆ ಇಲ್ಲಿ 15 ವರ್ಷದಿಂದ ಇದಾಗಿ ನಾಟ್ ಪರ್ಫಾರ್ಮಿಂಗ್. ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಶವಾಗಾರದಲ್ಲಿ ಮೇಂಟೆನೆನ್ಸ್ ಶುಡ್ ಬಿ ವೆರಿ ಇಂಪಾರ್ಟೆಂಟ್. ಅದು ಎಂತವಾಗ್ತದೆ, ಅದಕ್ಕಾಗಿ ನಮ್ಮ ಸಮಿತಿಯ ಪರವಾಗಿ ನಾವು ಅನಿಸಿಕೆ ಇದೆ, ಈ 2,50,000 ಮೆಷಿನ್ ಬೇಕಾಗ್ತದೆ ಫ್ಯೂಚರ್ ಮಾಡರ್ನ್. ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ವಿ ಹ್ಯಾವ್ ಟು ಡೆವಲಪ್ ದ ನ್ಯೂ ಮಷಿನ್. ಸೊ ವಿತ್ ದ ಎಲೆಕ್ಟ್ರಾನಿಕ್ ಕಂಟ್ರೋಲ್ ದಿಸ್ ಕ್ಯಾನ್ ಬಿ ಆಟೋಮೇಟೆಡ್ ಇನ್ ಎ ಡಿಫರೆಂಟ್ ವೇ. ಆ ಆಟೋಮೇಷನ್ ನಲ್ಲಿ ನೀವು ಬಾಡಿ ಇಟ್ಟ ಮೇಲೆ ನಿಮಗೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಅದು ಚಿತೆಗೆ ಬೆಂಕಿ ಕೊಡುವಂತ ವ್ಯವಸ್ಥೆ ಅದೆಲ್ಲ ಮಾಡಬೇಕು. ಆ ಲೆಕ್ಕದಲ್ಲಿ ಈಗ ಮುಂಚೆ ಖಾಲಿ ಮಗ ಕೊಡಬೇಕು, ಈಗ ಮಗಳು ಕೊಡ್ಬೋದು, ರಿಲೇಟಿವ್ ಕೂಡ ಕೊಡ್ಬೋದು. ಆ ಪರಿಸ್ಥಿತಿ ಅದನ್ನು ನಾವು ಆ ವ್ಯವಸ್ಥೆಯನ್ನು ಮಾಡಬೇಕು. ಕೆಲವು ಇದರಲ್ಲಿ ಎಲೆಕ್ಟ್ರಿಕ್ ಕ್ರಿಮೇಟೋರಿಯಂ, ಗ್ಯಾಸ್ ಕ್ರಿಮೇಟೋರಿಯಂ ಇದಿಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ನಮ್ಮ ಒತ್ತಾಯ ಇದೆ. ಆಗ ಎಲ್ಲರೂ ಸ್ಯಾಟಿಸ್ಫೈ ಆಗ್ತಾರೆ, ಅವರವರ ಸಂಪ್ರದಾಯದ ನಾವು ಮಾಡಿದೆವು ಅನ್ನುವ ಅದನ್ನು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಅದೆಲ್ಲ ಇದಕ್ಕೆಲ್ಲ ಸ್ವಲ್ಪ ಒಂದು ಗವರ್ಮೆಂಟ್ ಒಂದು ಕಮಿಟಿ ಮಾಡಿ ನಮ್ಮ ಈ ರೆಕಮೆಂಡೇಶನ್ ಆಧಾರದಲ್ಲಿ ಅವರ ತುಂಬಾ ಬರೆದಿದ್ದೇವೆ. ನಿಮ್ಮ ಮೀಡಿಯಲ್ಲಿ ಮಾತ್ರ 2 ತಿಂಗಳು ಸಾಕ್ತದೆ. ನಮ್ಮ ಇದಂದ್ರೆ ಇಟ್ ಶುಡ್ ಬಿ ಅ ಕ್ವಾಲಿಟಿ ಮೆಷಿನ್. ನೀವೇ ನಮ್ಮ ಊರಿನಲ್ಲಿ, ನಮ್ಮ ಮಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಕ್ರಿಮೇಟರ್ ನಡೀತಾ ಇಲ್ಲ. ಅದಕ್ಕಾಗಿ ಲಾಸನ್ ಟೂಬ್ರರ್ ಅಂತ ಒಂದು ಜಾಯಿಂಟ್ ಇಂಜಿನಿಯರಿಂಗ್ ಕಂಪನಿ ಆಫ್ ಇಂಡಿಯಾ ಅವರಿಗೆ ಈ ಒಂದು ಪ್ರಾಜೆಕ್ಟ್ ಕೊಟ್ಟರೆ ಅವರು ನಿಮಗೆ ಕಡಿಮೆ ಕಾಸ್ಟ್ನಲ್ಲಿ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡಿ ಅದರ ಮೇಂಟೆನೆನ್ಸ್ ಕೂಡ ಅವರೇ ಮಾಡ್ತಾರೆ. ಅಂದ್ರೆ ಅವರ ಓನ್ ಟೆಕ್ನಿಷಿಯನ್ಸ್ ಇರ್ತಾರೆ, ಅವರ ಓನ್. ನಮ್ಮ ಮನೆಯಲ್ಲಿ ಟಿವಿ ಹಾಳಾದ್ರೆ, ಫ್ರಿಜ್ ಹಾಳಿದ್ರೆ ಈಗ ಟೆಕ್ನಿಷಿಯನ್ ಬರ್ತಾರೆ. ಹಾಗೆ ಇದರಲ್ಲಿ ಕೂಡ ಒಂದು ರಾಜ್ಯದಲ್ಲಿ ಒಂದು ಟೆಕ್ನಿಷಿಯನ್ ಇರ್ತಾರೆ, ಒಂದು 2-3. ಇವತ್ತು ಮಂಗಳೂರಿನಲ್ಲಿ ಹಾಳಾಯ್ತು, ಉಡುಪಿಯಲ್ಲಿ ಹಾಳಾಯ್ತು, ಅಲ್ಲಿ ಬ್ಯಾಂಗ್ಳೂರಿನಲ್ಲಿ ಆಯ್ತು, ಅಲ್ಲಿ ಸಾಗರದಲ್ಲಿ ಶಿವಮೊಗ್ಗದಲ್ಲಿ ಆ ಜನರೇ ಹೋಗ್ತಾರೆ. ಇದು ಸಿಸ್ಟಮ್ ಆಫ್ ಮೇಂಟೆನೆನ್ಸ್ ಲೈಕ್ ದಿಸ್, ಇಮಿಡಿಯೇಟ್ ಹೋಗ್ತಾರೆ. ಆಗ ನಮ್ಮ ಇದು ಶವಾಗಾರ ಹಾಳಾದ್ರೆ, ಎಲೆಕ್ಟ್ರಿಕ್ ಇಲ್ಲದ್ರೆ LPG ಇಮಿಡಿಯೇಟ್ ರಿಪೇರ್ ಆಗ್ತದೆ. ಅದಕ್ಕೊಂದು ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ ಇರ್ತದೆ. ಆ ಲಾಸನ್ ಟೂಬ್ರರ್ ಕಂಪನಿ ಟೈಪ್ ಕಂಪನಿ ಉಂಟು, ಅವರು ಅದಕ್ಕೆ ಒಂದು ಸಮರ್ಥ ಕಂಪನಿ ನಮ್ಮ ಲೆಕ್ಕದಲ್ಲಿ. ದೇರ್ ಕೆನಾಟ್ ಬಿ ಕರಪ್ಷನ್ಸ್. ಈ ಸಣ್ಣ ಕಂಪನಿ ಕೊಟ್ಟರೆ ಕರಪ್ಷನ್ ಇರ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮೇ ಬಿ ಸಮಥಿಂಗ್, ಅಲ್ಲಿ ಬೇರೆ ಗವರ್ಮೆಂಟ್ ಖರ್ಚು ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಕಾಸ್ಟ್ಲಿ ಅಫೇರ್. ಮತ್ತೆ ಫ್ಯೂಚರ್ ಮೇಂಟೆನೆನ್ಸ್ ಆಗೋದಿಲ್ಲ. ದಟ್ ಈಸ್ ಅವರ್ ಡಿಮಾಂಡ್. ಈಗ ಒಂದೇ ಕಂಪನಿಯನ್ನು ನೀವು ಹೆಸರು ಹೇಳಿದ್ರೆ ಕೂಡ ಸಮಸ್ಯೆ ಅಲ್ಲ ಸರ್. ದೇರ್ ಕ್ಯಾನ್ ಬಿ ಟಾಟಾಸ್, ಬಟ್ ಇಟ್ ಶುಡ್ ಬಿ ರೆಪ್ಯೂಟೆಡ್ ಇಂಡಿಯನ್ ಕಂಪನಿ. ಇಟ್ ಶುಡ್ ಬಿ ಕಾರ್ಪೊರೇಟ್ ಓನ್ಲಿ, ರೆಪ್ಯೂಟೆಡ್ ಇಂಡಿಯನ್ ಕಂಪನಿ. ಮತ್ತೆ ಅಂತಿಮವಾಗಿ ನೀವು ಹೇಳುವಂತದ್ದು ಸರ್ವಿಸ್, ಅದು ಯಾವುದೇ ಟೈಮ್ ಅಲ್ಲಿ ಅದು ಸರ್ವಿಸ್ ಇಲ್ಲದೆ ಸರ್, ಅದು ಇಷ್ಟು ಖರ್ಚು ಮಾಡಿ ಅದಕ್ಕೆ. ಮತ್ತೆ ಅದರಲ್ಲಿ ಮತ್ತೊಂದು ಸರ್, ಒಂದು ಗವರ್ಮೆಂಟ್ ನಿಂದ ಥ್ರೂ ಮೀಡಿಯಾ ಒಂದು ಅಭಿಯಾನ ಆಗ್ಬೇಕು. ನೀವು ಅದು ಕಟ್ಟಿಗೆ ಇದು ಮಾಡಿ ಎಲ್ಲರೂ ನಮ್ಮದಂತೂ ಮೂಢನಂಬಿಕೆ ಇರ್ತಲ್ಲ, ಅದನ್ನು ತೆಗೆದು ನೀವು ಎಲೆಕ್ಟ್ರಿಕ್ ಕ್ರಿಮೇಟೋರಿಯಮೇ ಹೋಗ್ಬೇಕಂತ ಅದೊಂದು ಅಭಿಯಾನ ಕೂಡ ಆಗ್ಬೇಕಾಗ್ತದೆ. ಈಗ ಕೆಲವು ದಿಕ್ಕಿನಲ್ಲಿ ಅವರು ನಮಗೆ ಕಟ್ಟಿಗೆಯಲ್ಲೇ ಸುಡಬೇಕಂತ ಇರ್ತದೆ. ಅದನ್ನು ಮನಸ್ಸಿಂದ ತೆಗೆದು ವಿ ಹ್ಯಾವ್ ಟು ಗೋ ಫಾರ್ ಇಟ್ ಸರ್. ಇದು ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಅಂಡ್ ಪ್ರೊಸೀಜರ್ ಸರ್. ಈಗ ಕಟ್ಟಿಗೆಯ ಸ್ಮಶಾನಗಳು ಇನ್ನು ಕೂಡ ನಮ್ಮ ಭಾಗದಲ್ಲಿ ಅಥವಾ ಎಲ್ಲ ಪ್ರದೇಶಗಳಲ್ಲಿ ಇವತ್ತಿಗೆ ಕೂಡ ಅದೇ ಇರುವಂಥದ್ದು. ಆದರೆ ಅದರಲ್ಲಿ ಕೂಡ ನಾವು ಭಾರಿ ಒಂದು ಗ್ರಾಮೀಣ ವ್ಯಾಪ್ತಿಯಲ್ಲಿ ಸಮಸ್ಯೆಗಳನ್ನು ಕಾಣುವಂಥದ್ದು. ಒಂದು, ಮಳೆಗಾಲದಲ್ಲಿ ಸ್ಟಾಕ್ ಇರೋದಿಲ್ಲ, ಕಟ್ಟಿಗೆ ಸ್ಟಾಕ್ ಇರೋದಿಲ್ಲ ಒಂದು. ಎರಡನೇದು, ಮಳೆಗಾಲದಲ್ಲಿ ಒಂದು ಮೃತದೇಹವನ್ನು ಸುಡಲಿಕ್ಕೆ ಪಡುವಂಥ ಕಷ್ಟ. ಮೇಲ್ಗಡೆ ಸರಿಯಾದ ರೂಪಿಂಗ್ ಇರೋದಿಲ್ಲ ಬಹುತೇಕ ಸ್ಮಶಾನಗಳಲ್ಲಿ. ಸ್ವಲ್ಪ ತಕ್ಕ ಮಟ್ಟಿಗೆ ರೂಪಿಂಗ್ ಇದ್ರೂ ಕೂಡ ಈ ಜೂನ್ ಜುಲೈಯ ಮಳೆ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿರ್ತದೆ. ಹೌದು. ಸೊ ಇಂತಹ ಸಮಸ್ಯೆಯನ್ನೆಲ್ಲ ನಾವು ಎದುರಿಸ್ತಾ ಇರ್ತೇವೆ. ಬಹುಶಃ ಬೈಕಂಪಾಡಿ ಅವರು ಇದನ್ನು ಚೆನ್ನಾಗಿ ಹೇಳ್ಬೋದು. ನೋಡಿ, ಈಗ ನಮ್ಮ ಜಿಲ್ಲೆಯಲ್ಲಿ ವೀರೇಂದ್ರ ಹೆಗಡೆ ಅವರು ಈ ಚಿತಾಗಾರದ ಬಗ್ಗೆ ಅಥವಾ ಈ ಶವ ಸಂಸ್ಕಾರದ ಬಗ್ಗೆ ತುಂಬಾ ಒಳ್ಳೆ ಜನಜಾಗೃತಿ ಮಾಡಿದ್ದಾರೆ. ಮತ್ತೆ ಅವರೇ ವಿಶೇಷವಾದಂತಹ ಆ ಸುಡುವ ವ್ಯವಸ್ಥೆಗೆ ಬೇಕಾದ ಇದನ್ನ ಇದು ಪೆಟ್ಟಿಗೆಯನ್ನು ಕೊಡ್ತಾ ಇದ್ದಾರೆ ಆಧುನಿಕ ರೀತಿಯಲ್ಲಿ. ಅದಕ್ಕೆ ನನಗೆ ಕಾಣ್ತದೆ ಇದು ನಮ್ಮ ಕರ್ನಾಟಕದಲ್ಲಿ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಇದಕ್ಕೊಂದು ಸರಿಯಾದಂತಹ ಒಂದು ವ್ಯವಸ್ಥಿತವಾಗಿ ನಾವು ಮಾಡ್ಬೋದು ಅಂತ ಕಾಣ್ತದೆ. ಮತ್ತೆ ಈಗ ನೋಡಿ, ಇನ್ನೊಂದುಂಟು, ಈ ಶವ ಸಂಸ್ಕಾರದಲ್ಲಿ ಕೆಲವರು ಜಾತಿ ಪದ್ಧತಿಯಲ್ಲಿ ಕೂಡ ಹೋಗ್ತದೆ. ಅವನ ಜಾತಿ ಅಲ್ಲಿ ಸುಡ್ಲಿಕ್ಕಿಲ್ಲ, ಈಗ ಸುಡ್ಲಿಕ್ಕಿಲ್ಲ, ಇದೆಲ್ಲ ಬರ್ತದೆ. ಗವರ್ಮೆಂಟ್ ಕಂಪಲ್ಸರಿ ಈ ಶವಾಗಾರವನ್ನು ಈ ರೀತಿ ಮಾಡಿದರೆ, ಎಲೆಕ್ಟ್ರಿಕ್ ಮಾಡಿದರೆ ಅಲ್ಲಿ ಜಾತಿಯ ವ್ಯವಸ್ಥೆಗಳು ಬರೋದಿಲ್ಲ. ಕಂಪಲ್ಸರಿ ಒಂದೇ ರೀತಿಯಲ್ಲಿ ಹೋಗ್ತದೆ, ಅವರಿಗೆ ಒಂದೇ ರೀತಿಯಲ್ಲಿ ಆಗ್ತದೆ. ಜಾತಿ ಇಲ್ಲಿ ಕೆಲವರು ಸಣ್ಣ ಸಣ್ಣ ಜಾತಿಯವರು, ಅವರ ಜಾತಿ ಅವರಲ್ಲಿ ಒಳಗೆ ಸುಡ್ಲಿಕ್ಕಿಲ್ಲ, ಈ ತರಲಿಕ್ಕಿಲ್ಲ, ನೀವು ಸಬರೇಟ್ ಮಾಡಬೇಕು ಅಂತ ಈ ರೀತಿಯ ಒಂದು ವೈಷಮ್ಯತೆ ಕೂಡ ಬರ್ತದೆ. ಅದನ್ನೆಲ್ಲ ನಿವಾರಿಸುವುದಕ್ಕೆ ಈಗ ನಾವು ಕೊಟ್ಟಂತ ಈ ಒಂದು ಸೂತ್ರ ಅದು ಈ ದೇಶಕ್ಕೆ ಒಳ್ಳೆಯ ಸೂತ್ರ ಅಂತ ಕಾಣ್ತದೆ. ಅಮೀನ್ ಸರ್ ಏನು ಹೇಳಲಿಕ್ಕೆ ಬಯಸ್ತೀರಿ?
ಅಲ್ಲ, ನಿಜವಾಗಿಯೂ ಈ ನೀವೊಂದು ವಿಷಯವನ್ನು ನಮ್ಮ ಗಮನಕ್ಕೆ ತಂದಿರಿ. ಅಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಆ ಮಳೆ ಸಂದರ್ಭದಲ್ಲಿ ಒಂದು ಶವವನ್ನು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಸಂಸ್ಕಾರ ಮಾಡಲಿಕ್ಕೂ ಈ ಜಿಲ್ಲೆಯಲ್ಲಿ ಸಾಧ್ಯ ಇಲ್ಲ. ಅಂದರೆ ಅಂಥದ್ದೇ ನಮ್ಮ ದೇಶದ ಎಲ್ಲ ಕಡೆಯಲ್ಲಿದೆ. ಎಲ್ಲ ದೇಶಗಳಲ್ಲಿ ಅಂಥ ವ್ಯವಸ್ಥೆ ಇಲ್ಲ. ಕೆಲವರಿಗೆ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೂಡ ಸಿಗುವುದಿಲ್ಲ. ಆದ ಕಾರಣ ಇದಕ್ಕೆ ಸರ್ಕಾರವೇ ಮುಂದೆ ಬರಬೇಕು. ಪಂಚಾಯತಿ ಲೆವೆಲ್ನ ಮೂಲಕ ಇದನ್ನು ಒಂದು ಸ್ಥಳವನ್ನು ಮಾರ್ಕ್ ಮಾಡಿ ಕೊಡಬೇಕು. ಆ ಮೂಲಕ ಅದಕ್ಕೆ ಒಂದೊಂದು ಹೇಳಿದ ಹಾಗೆ ನಾವು ಈಗ ಎಷ್ಟೋ ಕಂಪನಿಯವರು ಇದ್ದಾರೆ ಇದಕ್ಕೆ ಸಹಾಯ ಮಾಡಲಿಕ್ಕೆ. ಆ ಸಹಾಯ ಮಾಡಲಿಕ್ಕೆ ಇದೊಂದು ದೊಡ್ಡ ದೊಡ್ಡ ವಿಚಾರ. ನಾವು ದೇಶವ್ಯಾಪ್ತಿ ಇದನ್ನು ತಂದರೆ ನಿಜವಾಗಿ ಜನರು ಮುಂದೆ ಬಂದು ಇದಕ್ಕೆ ಒಳ್ಳೆಯ ಸಹಕಾರವನ್ನು ಕೊಡಲಿಕ್ಕೆ ಜನ ಸಿದ್ಧರಿರ್ತಾರೆ, ಖಂಡಿತ ಇರ್ತಾರೆ. ಯಾಕಂದರೆ ದೊಡ್ಡ ದೊಡ್ಡ ಕಂಪನಿ ಇದೆ, ಟಾಟಾ ಇದೆ, ಬಿರ್ಲಾ ಇದೆ, ನಮ್ಮ ಇವರು ಅದಾನಿಯವರು ಇದ್ದಾರೆ, ನಮ್ಮ ರಿಲಯನ್ಸ್ನವರು ಇದ್ದಾರೆ. ಇಂಥ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ. ಇವರೆಲ್ಲ ಇಂಥದಕ್ಕೆ ಖಂಡಿತ ಮುಂದೆ ಬರ್ತಾರೆ. ಆದರೆ ಜನಜಾಗೃತಿ ಅಗತ್ಯ ಇದೆ. ಸರ್ಕಾರದ ಮೂಲಕ ಇದನ್ನು ಅಂಥ ಕಂಪನಿಯವರನ್ನು ಮುಂದೆ ಕರೆದು ಇದಕ್ಕೆ ಸಹಕಾರ ಕೊಡಲಿಕ್ಕೆ ಕೇಳಿದರೆ ಖಂಡಿತ ಒಂದು ಒಳ್ಳೆಯ ವಿಚಾರ. ಮಾಲಿನ್ಯ ರಹಿತ ಸಭಾಗೃಹ ಈ ದೇಶದಲ್ಲಿ ಒಂದು 2070 ಇದು ನಿಜವಾಗಿ ಒಂದು ಈ ದೇಶದಲ್ಲಿ ಇದು ಆಗಬಹುದು. ಖಂಡಿತ ಇದಕ್ಕೆ ಜನರು ಕೂಡ ಬೆಂಬಲ ಕೊಡ್ತಾರೆ. ಖಂಡಿತ ಸೇರಿಸ್ತಾರೆ. ಜನರ ಗಮನಕ್ಕೆ ಇದು ಬಂದರೆ ಅಷ್ಟು ನಿಮ್ಮ ಮಾಧ್ಯಮ, ಈಗ ನೋಡಿ, ನಿಮ್ಮ ಮಾಧ್ಯಮದ ಮೂಲಕವೇ ಜನರ ಗಮನಕ್ಕೆ ಬರುವಂಥ ವಿಷಯವನ್ನು ನೀವು ಮುಂದಿಟ್ಟಿದ್ದೀರಿ. ಅಂಥದನ್ನು ಅವರು ಅಳಚನೆ ಮಾಡಿದರೆ ನಿಜವಾಗಿಯೂ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿಗೆ ಬೆಂಬಲ ಕೊಡಬೇಕು. ಸರ್ಕಾರದ ಈ ವಿಷಯದಲ್ಲಿ ಸರ್ಕಾರ ಗಮನವನ್ನು ಸೆಳೆಯಬೇಕಂತ ಖಂಡಿತ ಜನರೇ ಮುಂದೆ ಬರ್ತಾರೆ. ಸರ್, ಈಗ ಕೊರೋನಾ ಟೈಮ್ನಲ್ಲಿ ಮೊದಲು ಈ ಹೆಣ ಸುಡುವ ಪ್ರಶ್ನೆ ಬಂತು. ಎಷ್ಟೋ ಗ್ರಾಮದಲ್ಲಿ ಹೆಣ ಸುಡ್ಲಿಕ್ಕೆ ಬಿಡಲಿಲ್ಲ. ದೊಡ್ಡ ಇಶ್ಯೂ ಆಯಿತು ರಾಜ್ಯದಲ್ಲಿ, ದೊಡ್ಡ ಇಶ್ಯೂ ಆಯಿತು. ಎಷ್ಟು ಕೊನೆ 2-3 ದಿವಸ ಹೆಣವನ್ನು ಸುಡ್ಲಿಕ್ಕೆ ಆಗಲಿಲ್ಲ ನಮ್ಮ ಜಿಲ್ಲೆಯಲ್ಲಿ. MLA ಮೇಲೆ ಒತ್ತಡ ತಂದರು, ಈ ಪ್ರದೇಶದಲ್ಲಿ ಸುಡಬಾರದು ಅಂತ. ಕೊನೆಗೇನೋ ಮಾಡಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ಈ ರೀತಿಯ ಪ್ರಮೇಯಗಳು ತಪ್ಪಿಸುವುದಕ್ಕಾಗಿ ಇದು ಕೂಡ ಒಂದು ಸೂತ್ರ ಒಳ್ಳೆಯದು. ನಿಶ್ಚಿತ ಪ್ರದೇಶದಲ್ಲಿ ಒಂದು ಶವಾಗಾರ ಇದ್ದರೆ ಎಲ್ಲರಿಗೂ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಅಲ್ಲಿಯೇ ಹೋಗಿ ಸುಡಬೇಕು. ನೇರವಾಗಿ ಸರ್ಕಾರದ ನಿಯಂತ್ರಣದಲ್ಲಿ ಇರುವಂಥದ್ದು. ಸರ್, ಈಗ ಪರಿಸರದ ಬಗ್ಗೆ ಕಾಳಜಿ ಇವತ್ತಿನ ಸಂದರ್ಭದಲ್ಲಿ ಯುವಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಮೂಡ್ತಾ ಉಂಟು. ಯಾಕಂದರೆ ನಮ್ಮ ಶಾಲೆ ಪಠ್ಯಗಳಲ್ಲಿ ಮತ್ತು ಅನೇಕ ಜನಪರ ಸಂಘಟನೆಗಳು ಇದರ ಬಗ್ಗೆ ತುಂಬ ಕಾಳಜಿ ಮತ್ತು ಮುತುವರ್ಜಿಯಿಂದ ಮಾತಾಡ್ತಾ ಇದ್ದಾವೆ. ನಾವು ಪರಿಸರ ಉಳಿಸಬೇಕು ಮತ್ತು ಅದರಲ್ಲೂ ಕೂಡ ಮುಖ್ಯವಾಗಿ ನಮ್ಮ ಅರಣ್ಯವನ್ನು ಉಳಿಸಬೇಕು ಅಂತ. ಈಗ ನಾವು ಎಷ್ಟೋ ಬಾರಿ ಲೆಕ್ಕ ಮಾಡಿರೋದಿಲ್ಲ. ನೀವು ಒಂದು ಲೆಕ್ಕ ಕೊಟ್ರಿ, ಒಬ್ಬ ವ್ಯಕ್ತಿಯನ್ನು ಸುಡ್ಲಿಕ್ಕೆ ಇಷ್ಟು ಕಟ್ಟಿಗೆ ಬೇಕು, ಮಿನಿಮಮ್ ಒಂದು 2 ಕ್ವಿಂಟಾಲಿಂದ 4 ಕ್ವಿಂಟಾಲ್ ಆಸುಪಾಸಲ್ಲಿ ಬೇಕೇ ಬೇಕು. ಸೊ ಈ ಕಟ್ಟಿಗೆ ಎಲ್ಲಿಂದ ಬರುತ್ತೆ, ಯಾರು ತರ್ತಾರೆ ಅನ್ನೋದು ಇವತ್ತಿನ ಪೇಟೆಯಲ್ಲಿ ಕುಳಿತವರಿಗೆ ಅಂದಾಜಿರಲಿಕ್ಕಿಲ್ಲ. ಆದರೆ ಇವೆಲ್ಲವೂ ನಮ್ಮ ಆಸುಪಾಸಿನ ಕಾಡಿನಿಂದಲೇ ಬರುವಂಥದ್ದು. ನಮ್ಮ ನೀರಷ್ಟು ಎಲ್ಲ ಕಾಡೆಲ್ಲಿದೆ ಅಲ್ಲಿಂದಲೇ ಬರುವಂಥದ್ದು. ನಾವು ಪರೋಕ್ಷವಾಗಿ ನಾವು ಕಾಡನ್ನು ನಾಶ ಮಾಡಿಕೊಂಡು ಬರ್ತಾ ಇದ್ದೇವೆ. ಒಂದು ಕಡೆಯಿಂದ ಕಾಡು ಉಳಿಸಬೇಕು, ನಾಡು ಉಳಿಸಬೇಕು ಅಂತ ಹೇಳ್ತೇವೆ. ಬಹುಶಃ ಈ ಒಂದು ಅಭಿಯಾನ ಕಾಡು ಉಳಿಸಿ ಅನ್ನುವಂಥ ನಮ್ಮದು ಏನು ಇಡೀ ದೇಶದ ಒಂದು ಒಕ್ಕರಳ ಧ್ವನಿ ಇದೆ ಅಲ್ಲ, ಅದಕ್ಕೆ ಒಂದು ಪೂರಕವಾಗಿ ಈ ಅಭಿಯಾನ ಖಂಡಿತ ಬರ್ತದೆ. ಅಷ್ಟು ಅರಣ್ಯವನ್ನು ನಾವು ಸಂರಕ್ಷಣೆ ಮಾಡಿದಾಗ ಆಗ್ತದೆ ಖಂಡಿತ. ಮತ್ತೆ ನೋಡಿ, ಎಷ್ಟೋ ವಿಲೇಜ್ಗಳಲ್ಲಿ ನಾವು ನೋಡ್ತೇವೆ, ಸುಡುವುದಕ್ಕೆ ಬೇಕಾದಂತಹ ಕಟ್ಟಿಗಳ ಸಂಗ್ರಹಕ್ಕೆ ಒಂದು ಕೋಣೆಯನ್ನು ಇಡ್ತಾರೆ. ನಮ್ಮಲ್ಲೆಲ್ಲ ಉಂಟು. ಅದೇನು ಒಮ್ಮೆ ಅವರು ಬಿಸಿ ಮಾಡಿ ಇಟ್ಟರೆ ಯಾವ ಟೈಮ್ನಲ್ಲಿ ಕೂಡ ಅದನ್ನು ಕೊಂಡು ಹೋಗ್ಬೋದು. ಇಲ್ಲದಿದ್ದರೆ ಹಸಿಯನ್ನ ಸುಡ್ಲಿಕ್ಕೆ ಆಗುದಿಲ್ಲ. ಮರ ಕಡಿಬೇಕು, ಅದನ್ನು ಹಾಗೇನೆ ಕೊಡುವಂಥದ್ದು ಇದೆಲ್ಲ ಬಹಳ ಕಷ್ಟದ ಕೆಲಸ. ಅದ ಕಾರಣ ವಿದೌಟ್ ಇದು ಯಾವುದೆಲ್ಲ ವುಡ್ ಇಲ್ಲದೆ ಶವ ಸಂಸ್ಕಾರ ಮಾಡತಕ್ಕಂಥ ಪದ್ಧತಿ ಬಂದರೆ ಎಲ್ಲ ರೀತಿಯಲ್ಲಿ ಲಾಭ ಆಗ್ತದೆ. ಎಲ್ಲ ರೀತಿಯಲ್ಲಿ ಲಾಭ ಆಗುತ್ತೆ. ಈಗ ಎಷ್ಟೋ ಸಂದರ್ಭದಲ್ಲಿ ಬೇಕಂಬಡಿಸಲು ನಿಮಗೆ ಕೂಡ ಗೊತ್ತಿರಬಹುದು, ಈಗ ಬಡ ಜನರಿಗೆ ಈಗ ಒಂದು ಸ್ಮಶಾನದಲ್ಲಿ, ಯಾಕಂದರೆ ನಮ್ಮಲ್ಲಿ ಈ ಸ್ಮಶಾನದಲ್ಲಿ ಏನು ಕಟ್ಟಿಗೆಯಲ್ಲಿ ಸುಡುವಂಥ ಸ್ಮಶಾನದಲ್ಲಿ ಕಡಿಮೆ ಅಂತ ಹೇಳಿದ್ರು 3,000ದಿಂದ 4,000 ರೂಪಾಯಿ ತನಕ ಪಂಚಾಯತ್ ಅದಕ್ಕೆ ಫೀಸ್ ಶುಲ್ಕ ವಿಧಿಸ್ತದೆ. ಯಾಕಂದರೆ ಕಟ್ಟಿಗೆಯದು ರೇಟ್ ಅಂತ, ಮತ್ತೆ ಅದರ ನಿರ್ವಹಣೆ ಮಾಡಿದವನು ಅಂತ. ಬಹುಶಃ ನೀವು ಹೇಳಿದಾಗೆ ಈ ರೀತಿಯ ಏನು ಆಧುನಿಕ ಏನು ಚಿತಾಗಾರಗಳನ್ನು ಎಲ್ಲ ಕಡೆ ಮಾಡಿದರೆ ಇದು ಮಿನಿಮಮ್ ಕಾಸ್ಟಿಂದ ಇದು ನಡಿಬೋದು ಅಂತ ಅನಿಸುತ್ತೆ. ಈಗ ತುಂಬ ದೊಡ್ಡ ಏನು ಖರ್ಚು ಬರಲಿಕ್ಕಿಲ್ಲ. ಸರಿ ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಈಗ ನೀವು ರಾಜಕಾರಣಿಗಳು ಕರಾವಳಿಯ ಬೇಕಂಪಡಿದ್ರೆ ಚೆನ್ನಾಗಿ ಗೊತ್ತಿರುತ್ತದೆ.
ಅವನಿಗೆ ಸ್ಮಶಾನಕ್ಕೆ ತಂದು ಹೆಣ ಸುಡುಕಾಗ ಸಂದರ್ಭದಲ್ಲಿ ಕೆಲವರ ಕೈಯಲ್ಲಿ ದುಡ್ಡಿರುವುದಿಲ್ಲ. ಎಲ್ಲೋ ಯಾವುದೋ ಕಷ್ಟದಲ್ಲಿ ಮೃತಪಟ್ಟಿರ್ತಾರೆ, ಆಸ್ಪತ್ರೆಯಲ್ಲಿ ಒಂದಷ್ಟು ದಿವಸ ಇದ್ದು. ಸೊ ಆಮೇಲೆ ಸೇರಿದಂಥ ರಾಜಕಾರಣಿಗಳು, ಸಾರ್ವಜನಿಕ ಸಂಘಟನೆಗಳು ದುಡ್ಡು ಕೊಡಬೇಕಾಗತ್ತೆ. ಬಹುಶಃ ಈ ರೀತಿ ಆದರೆ ಬಹುಶಃ ಇದು ತುಂಬ ಒಂದು ಕಡೆ ಇಕೋ ಫ್ರೆಂಡ್ಲಿ ಕೂಡ, ಮತ್ತೊಂದು ಇಕನಾಮಿಕಲಿ ಆಗಿ ಕೂಡ ತುಂಬ ಫೀಸಿಬಲ್ ಆಗಿ ಅಂತ ಅನಿಸ್ಬೋದು ಏನು. ಈಗ ಸರ್ ಅದಕ್ಕೆ ಒಂದು ವಿಷಯ ಅಂದ್ರೆ ಎವ್ರಿ ಪಂಚಾಯತ್ ಬೋರ್ಡ್ ಲಿಮಿಟ್ ನಲ್ಲಿ ಒಂದು ಶವಾಗಾರ, ಎಲೆಕ್ಟ್ರಿಕ್ ಇಲ್ಲದ್ರೆ LPG ಇದ್ರೆ ಆ ಲೆಕ್ಕದಲ್ಲಿ ಆಂಬುಲೆನ್ಸ್ ಕೂಡ ಇರಬೇಕು. ಆಗ ಎಂತ ಆಗ್ತದೆ, ಯಾರ ಮನೆಯಿಂದ ತೀರಿ ಹೋದ್ರೆ ಆ ಆಂಬುಲೆನ್ಸ್ ಕಾಂಟ್ಯಾಕ್ಟಿಗೆ ಹೋದ್ರೆ ಅವ್ರು ಡೈರೆಕ್ಟ್ಲಿ ಅಲ್ಲಿಂದ ಹಣ ತಗೊಳ್ಕೊಳ್ಳುವ ವ್ಯವಸ್ಥೆ ಮಾಡಿದ್ರೆ ಇಟ್ ಬಿಕಮ್ ಆಟೋಮೆಟಿಕ್ ಆಲ್ ಓವರ್ ಇಂಡಿಯಾ, ಮೇ ಬಿ ಇನ್ ಸ್ಪ್ಯಾನ್ ಆಫ್ 10 years. ಅದು ಸಿಸ್ಟಮ್ ದಟ್ ಶುಡ್ ಬಿಕಾಸ್ ದಿಸ್ ಆಂಬುಲೆನ್ಸ್ ಶುಡ್ ಬಿ ಕನೆಕ್ಟೆಡ್ ಡೈರೆಕ್ಟ್ಲಿ ವಿತ್ ದ ಪಂಚಾಯತ್ ಬೋರ್ಡ್. ಆಗ ಈ ನೀವು ಹೇಳಿದ ಹಾಗೆ ಈ ಬಡವರದ್ದೆಲ್ಲ ಸಮಸ್ಯೆ, ಯಾರಿಗೆ ಜಾಗ ಇಲ್ಲ ಸಮಸ್ಯೆ ಎಲ್ಲ ಅದನ್ನು ಸ್ಟಾಪ್ ಆಗ್ತದೆ. ಈ ಚಿಂತನೆ ಅಂದ್ರೆ ಇದು ದೊಡ್ಡ ಚಿಂತನೆ. ನೋಡುವಾಗ ಹೆಣ ಸುಡುದು, ಆದ್ರೆ ಅದರ ಹಿಂದಿನ ಒಂದು ಚಿಂತನೆ ಉಂಟಲ್ಲ ಸರ್, ಅದನ್ನು ನಾವು 100 ಪೇಜ್ ಬರಿಬಹುದು. ಒಬ್ಬರೊಬ್ಬರ ವಿಚಾರ, ನಿಮ್ಮ ಹತ್ರ ಒಂದು ವಿಚಾರ, ನನ್ನ ಹತ್ರ ಒಂದು ವಿಚಾರ, ಇವರ ಹತ್ರ, ಅದನ್ನೆಲ್ಲ ನಾವು ಇಕ್ಕಟ್ಟ ಮಾಡಿ ಸ್ಪೆಷಲಿ ಒಂದು ಸರ್ ಈಗ ಆಂಬುಲೆನ್ಸ್ ಜಯಕೃಷ್ಣ ಅವರೇ, ಪ್ರತಿ ಜಿಲ್ಲಾ ಪಂಚಾಯತಿಗೆ ಒಂದು ಪ್ರತಿ ಜಿಲ್ಲೆಯಲ್ಲೂ ಇವಾಗ ಒಂದು ಜಿಲ್ಲಾ ಪಂಚಾಯತಿಗೆ ಒಂದು ಆಂಬುಲೆನ್ಸ್ ಅಂತ ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯೂಸ್ ಆಗ್ತದೆ ಅನ್ನೋದು ಪ್ರಶ್ನೆ. ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಕ್ಯಾರಪ್ ಅಲ್ಲಿ ಇರ್ತದೆ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಕೋಆರ್ಡಿನೇಟ್ ಮಾಡುತ್ತೆ. ಪ್ರತಿ ಜಿಲ್ಲೆಗೆ ಒಂದು ಅಂತ ಸರ್ಕಾರ ಈಗ ಒಂದು 2-3 ವರ್ಷಗಳಿಂದ ಪ್ರೊವೈಡ್ ಮಾಡಿದೆ. ನೀವು ಹೇಳಿದಾಗೆ ಅದನ್ನು ಇನ್ನೂ ಡಿಸೆಂಟ್ರಲೈಸ್ ಮಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದ್ಸಲ ಆ ಸಿಸ್ಟಮ್ ಶುರುವಾದ್ರೆ ಸರ್, ಒಂದ್ ವೇಳೆ ಯಾರು ಸತ್ರೆ ಆಟೋಮೆಟಿಕ್ ಸಿಸ್ಟಮ್ ನಲ್ಲಿ ಹೋಗ್ತದೆ. ಬಡವರು ಯಾವ ಕಷ್ಟದವನು ಕೂಡ ಆ ಕೊನೆ ಸಂದರ್ಭದಲ್ಲಿ ಅವನು ಅಳುವಂತ ಟೆನ್ಷನ್ ಮಾಡುವಂತ ಪರಿಸ್ಥಿತಿ ಬರುವುದಿಲ್ಲ. ಮತ್ತೊಂದು ಸರ್, ಅವರು ಹಣ ಇಲ್ಲ, ಅವ್ರ ಹತ್ರ ಮಾಡಿ ಒಂದು ಸುಡ್ಲಿಕ್ಕೆ ಅವರ ಒಂದು ಪ್ರಯತ್ನ ಅಂದ್ರೆ ಅದು ನೋಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂತ ಪರಿಸ್ಥಿತಿ ನಮ್ಮ ಜನರ ಹತ್ರ ಇದೆ. ಇದನ್ನೆಲ್ಲ ಗವರ್ಮೆಂಟ್ ಇದಕ್ಕೆ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಎಕೋ ಫ್ರೆಂಡ್ಲಿ ಕೂಡ ಆಯ್ತು. ಇನ್ ಆಲ್ ರೆಸ್ಪೆಕ್ಟ್ಸ್ ಇಸ್ ಅ ವೆರಿ ಟೂ ಗುಡ್ ಪ್ರಾಜೆಕ್ಟ್. ಎಸ್ ಸರ್, ಈಗ ಇದು ಬೈಕಂಪಾಡಿ ಅವರೇ ಮತ್ತೆ ಎಲ್ಲರೂ ನಿಮ್ಮ ಹತ್ರ ಕೇಳುವಂಥದ್ದು, ಈ ಅಭಿಯಾನವನ್ನು ಜನರ ಪರವಾಗಿ ನೀವು ಮಾಡ್ತಾ ಇದ್ದೀರಿ. ಈಗ ಜನಪ್ರತಿನಿಧಿಗಳು ಬೇರೆ ಬೇರೆ ಲೇಯರ್ ಅಲ್ಲಿ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಕಾರ್ಪೊರೇಟರ್ಸ್, MLA, MPs, ಇವರನ್ನು ನಿಮ್ಮ ಸಮಿತಿಯಿಂದ ಏನಾದರೂ ಸಂಪರ್ಕ ಮಾಡಿ ಮಾತನಾಡುವಂಥದ್ದು ಅಥವಾ ಅವ್ರ ಜೊತೆಗೆ ಇಂಟರಾಕ್ಷನ್ ಮಾಡುವಂಥದ್ದು, ಅವರಿಗೆ ಸ್ವಲ್ಪ ಜಾಸ್ತಿ ಇದನ್ನು ಕನ್ವಿನ್ಸ್ ಮಾಡುವ ಹಾಗೆ ಅವರದ್ದು ಕೂಡ ಏನು ಇನಿಷಿಯೇಟಿವ್ ತುಂಬ ಅಗತ್ಯ ಇರ್ತದೆ ಅಲ್ಲ. ಈಗ ನಾವು ಅದನ್ನು ಮಾಡುವ, ಅದು ನಿಜವಾಗಿ ಈ ಕೆಲಸವನ್ನು ಜನರ ಗಮನಕ್ಕೆ ಅಲ್ಲಿಂದ ನಾವು ಅವರನ್ನು ಇದಕ್ಕೆ ಮುಂದೆ ಬರುವಾಗ ಮಾಡಬೇಕಾದ್ರೆ ನಿಜವಾಗಿ ನಾವು ಈಗ ರಾಷ್ಟ್ರ ಮತ್ತು ರಾಜ್ಯದ ಮಟ್ಟದಲ್ಲಿ ವಿಷಯವನ್ನು ಈಗ ಎತ್ತಿದ್ದೇವೆ. ಮುಂದಕ್ಕೆ ನಮ್ಮ ವಿಷಯ ಅದೇ ಪಂಚಾಯತ್ ಲೆವೆಲ್ ತನಕ ಇದನ್ನು ಜನರ ಗಮನಕ್ಕೆ ಬರುವಾಗೆ, ಅವರು ಕೂಡ ಇದಕ್ಕೆ ಮುಂದೆ ಬರುವಾಗೆ ಆ ಯೋಜನೆಯನ್ನು ನಮ್ಮ ಕಮಿಟಿಯಲ್ಲಿ ನಾವು ಇನ್ನು ಮುಂದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ. ಇದು ಮಾಡ್ಲಿಕ್ಕೆ ಇದೆ, ಯಾಕಂದ್ರೆ ಇದು ಅಗತ್ಯ ವಿಷಯ. ಥ್ಯಾಂಕ್ ಯು. ಎಸ್, ನಾನು ನಿಮ್ಮ ಸಮಿತಿ ಬಗ್ಗೆ ನಾವು ಇನ್ನೊಮ್ಮೆ ಮಾತಾಡುವ. ಅನೇಕ ವರ್ಷಗಳಿಂದ ನೀವು ಈ ಕರಾವಳಿಯ ಉದ್ಯೋಗದ ವಿಚಾರವಾಗಿ, ಉದ್ದಿಮೆಗಳ ವಿಚಾರವಾಗಿ ನೀವು ಮಾತಾಡಿಕೊಂಡು ಬಂದವರು, ಧ್ವನಿ ಎತ್ತಿದವರು. ಸರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಏನಾದರೂ ಕೊನೆಯದಾಗಿ ಏನಾದರೂ ಹೇಳುವಂಥದ್ದು ಇದ್ದರೆ ಯು ಕ್ಯಾನ್ ಸೇ, ಅದರ್ವೈಸ್ ನಾನು ಸಮಾಪನ ಮಾಡ್ತೇನೆ. ಬೇಕಂಪಡಿ ಸರ್, ನಿಮ್ಮ ಮಾಧ್ಯಮ V4 ಚಾನಲ್ಗೆ ತುಂಬಾ ಧನ್ಯವಾದಗಳು. ಎಸ್ ಸರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇವತ್ತಿನ ಮಾತುಕತೆಯಲ್ಲಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ನಾವು ತುಂಬ ಮಾತನಾಡದೇ ಇರುವಂಥ ವಿಚಾರಗಳು, ನಾವು ಬೇರೆಲ್ಲ ವಿಚಾರಗಳ ಬಗ್ಗೆ ತುಂಬ ಮಾತಾಡ್ತೇವೆ ಅಲ್ವಾ ಸರ್? ಸೊ ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಊರಿನ ಸ್ಮಶಾನಗಳು ಅದು ಸುಧಾರಿತ ಸ್ಮಶಾನಗಳಾಗಬೇಕು, ಆಧುನೀಕರಣಗೊಂಡ ಸ್ಮಶಾನಗಳು ಆಗಬೇಕು ಅನ್ನುವ ನೆಲೆಯಲ್ಲಿ ಜಯಶ್ರೀ ಕೃಷ್ಣ ಪರಿಸರ ಸಮಿತಿಯವರು ಒಂದು ಹೊಸ ಅಭಿಯಾನವನ್ನು ಆರಂಭಿಸಿದ್ದಾರೆ. ನಿಜಕ್ಕೂ ಕರಾವಳಿಯ ಜನತೆ, ಕರಾವಳಿಯ ಜನಪ್ರತಿನಿಧಿಗಳು ಈ ಒಂದು ಅಭಿಯಾನಕ್ಕೆ
ಬೆಂಬಲ ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಜಯಶ್ರೀ ಕೃಷ್ಣ ಪರಿಸರ ಸಮಿತಿಯ ಪದಾಧಿಕಾರಿಗಳು ಮಾತಾಡಿದ್ದಾರೆ. ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಜಯಕೃಷ್ಣ ಎ ಶೆಟ್ಟಿ ಅವರಿಗೆ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಎಸ್, ಅದೇ ರೀತಿಯಾಗಿ ಈ ಸಮಿತಿಯ ಅಧ್ಯಕ್ಷರಾಗಿರುವಂಥ LV ಅಮೀನ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಎಸ್, ಈ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಹಿರಿಯ ಧುರೀಣರಾಗಿರುವಂಥ ರಾಮಚಂದ್ರ ಬೈಕಂಪಾಡಿ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಎಸ್, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಸ್ಮಶಾನಗಳು ಸುಧಾರಿತ ಆಗಬೇಕು, ಆಧುನೀಕರಣಗೊಳ್ಳಬೇಕು ಅನ್ನುವಂಥ ಬೇಡಿಕೆ ಇದು. ಎಸ್, ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.